ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಇವತ್ತಿನ ಮಾತುಕತೆಯಲ್ಲಿ ನಾವು ಮೊಗೇರ ಸಮುದಾಯದ ಮೀಸಲಾತಿಗೆ ಉಂಟಾಗಿರುವಂಥ ಭಾರಿ ದೊಡ್ಡ ಆತಂಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲೇ ಅಥವಾ ಈ ಜಿಲ್ಲೆಯ ಮೂಲ ನಿವಾಸಿಗಳಾಗಿರುವ ಮೊಗೇರ ಸಮುದಾಯಕ್ಕೆ ಅತ್ಯಂತ ಅರ್ಹವಾಗಿ ಸರ್ಕಾರ ಅದನ್ನು ಶೆಡ್ಯೂಲ್ಡ್ ಕಾಸ್ಟ್ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿತ್ತು. ಆದರೆ ಅವರಿಗೆ ಸಿಗಬೇಕಾದ ಮೀಸಲಾತಿಗೆ ತಮ್ಮ ಜಾತಿ ಸೂಚಕ ಕೂಡ ಮೊಗೇರ ಅನ್ನುವ ಅಥವಾ ತಮ್ಮ ಜಾತಿಯ ಹೆಸರು ಕೂಡ ಮೊಗೇರ ಅಂತ ಇದ್ದ ಒಂದೇ ಕಾರಣಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಉತ್ತರ ಕನ್ನಡ ಜಿಲ್ಲೆಯ ಸೇರಿದಂಥ ಮೀನುಗಾರ ಸಮುದಾಯದ ಅಥವಾ ಮೀನುಗಾರಿಕೆಯನ್ನೇ ತಮ್ಮ ಕುಲ ಕಸುಬಾಗಿ ಮಾಡಿಕೊಂಡಿದ್ದಂಥ ಮೊಗೇರ ಅನ್ನುವಂಥ ಉತ್ತರ ಕನ್ನಡದ ಸಮುದಾಯದವರು ಕೂಡ ಈಚೆ ದಕ್ಷಿಣ ಕನ್ನಡ ಉಡುಪಿ ಯಲ್ಲಿ ನೆಲೆಸಿರುವಂಥ ಮೂಲ ನಿವಾಸಿಗಳಾಗಿರುವಂಥ ಮೊಗೇರರಿಗೆ ಇದ್ದಂಥ ಪರಿಶಿಷ್ಟ ಜಾತಿಯ ಒಂದು ಅವಕಾಶವನ್ನು ಅವರು ಕೂಡ ತಮ್ಮ ಜಾತಿ ಸೂಚಕ ಇಲ್ಲಿ ಭಾರಿ ಸ್ಪಷ್ಟವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಕೂಡ ಮೊಗೇರ ಜಾತಿಯಲ್ಲಿ, ಆಚೆ ಉತ್ತರ ಕನ್ನಡದಲ್ಲಿ ಇದ್ದವರು ಕೂಡ ಮೊಗೇರ ಸಮುದಾಯದವರು. ಬಟ್ ಅವರ ವೃತ್ತಿ ಅಥವಾ ಕುಲಕಸುಬು ಮೀನುಗಾರಿಕೆ. ಸೊ ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮೊಗೇರ ಸಮುದಾಯದವರು ಪರಿಶಿಷ್ಟ ಜಾತಿಯೊಳಗೆ ಬರ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಜಾತಿ ಕೂಡ ಅದು ಹೆಸರು ಸಮ ಇದೆ. ಆ ಕಾರಣಕ್ಕಾಗಿ ಅನೇಕ ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕೆಯನ್ನೇ ವೃತ್ತಿಯಾಗಿಕೊಂಡು ಮೀನುಗಾರಿಕೆಯನ್ನೇ ತಮ್ಮ ಕುಲಕಸುಬಾಗಿ ಮಾಡಿಕೊಂಡು ಬಂದಂಥ ಮೊಗೇರ ಸಮುದಾಯದವರು ಕೂಡ ತಮ್ಮನ್ನು ಕೂಡ ಆ ಸಮುದಾಯದ ಅನೇಕ ಮಂದಿ ತಾವು ಕೂಡ ಶೆಡ್ಯೂಲ್ಡ್ ಕಾಸ್ಟ್ ಪರಿಶಿಷ್ಟ ಜಾತಿ ಅಂತ ಸುಳ್ಳು ಪ್ರಮಾಣ ಪತ್ರವನ್ನು ತೆಗೆದುಕೊಂಡಂಥ ವಿಚಾರ ಈಗ ಅನೇಕ ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ತಕರಾರು ಕೂಡ ಆಗಿರುವಂಥದ್ದು. ಸೊ ಅಂತಿಮವಾಗಿ ಸರ್ಕಾರ ಅಥವಾ ಮುಂದಕ್ಕೆ ಕೋರ್ಟ್ ಕೂಡ ಒಂದು ಸ್ಪಷ್ಟವಾದಂಥ ನಿಲುವಿಗೆ ಬಂದಿದೆ. ಸೊ ಈ ಸಂದರ್ಭದಲ್ಲಿ ಮತ್ತೆ ಉತ್ತರ ಕನ್ನಡದ ಮೀನುಗಾರಿಕಾ ಮೂಲದವರಾಗಿರುವಂಥ ಮೊಗೇರ ಸಮುದಾಯದವರು ನಮಗೆ ಕೂಡ ಪರಿಶಿಷ್ಟ ಜಾತಿ ಮಾನ್ಯತೆ ಕೊಡಬೇಕು ಅಂತ ಒಂದು ಆಗ್ರಹ ಅಥವಾ ಧ್ವನಿಯನ್ನು ಎಬ್ಬಿಸ್ತಾ ಹಿಂದೆ ಇರುವಂಥ ಉದ್ದೇಶ ಅದೇನು, ಮತ್ತು ಈ ಸ್ಥಳೀಯ ನಾನು ಆರಂಭದಲ್ಲೇ ಹೇಳಿದಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮೂಲ ನಿವಾಸಿಗಳಾಗಿರುವಂಥ ಮೊಗೇರ ಸಮುದಾಯದವರು ಅವರು ಹೇಳ್ತಾ ಇರುವ ವಿಚಾರಗಳು ಏನು, ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ 3 ಮಂದಿ ಗಣ್ಯ ಅತಿಥಿಗಳು, ಸೀತಾರಾಮ್ ಕೊಂಚಾಡಿ ಅವರು, ಎಂ ದೇವದಾಸ್ ಅವರು, ಅಶೋಕ್ ಕೊಂಚಾಡಿ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು 3 ಮಂದಿಯನ್ನು ಕೂಡ ಸಮಸ್ತ ವೀಕ್ಷಕರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ಕಾರ. ಸೀತಾರಾಮ್ ಕೊಂಚಾಡಿ ಅವರು ಮಂಗಳೂರು ತಾಲೂಕು ಮೊಗೇರ ಸಂಘದ ಅಧ್ಯಕ್ಷರು, ಆರಂಭದಲ್ಲಿ ಇಲ್ಲಿ ಇದ್ದಾರೆ, ಕೂತ್ಕೊಂಡಿದ್ದಾರೆ. ಜೊತೆಗೆ ಮಧ್ಯದಲ್ಲಿ ಎಂ ದೇವದಾಸ್ ಅವರು ಪ್ರಧಾನ ಸಂಚಾಲಕರು, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಮತ್ತು ಹಿರಿಯ ಸಾಮಾಜಿಕ ಮತ್ತು ಜನಪರ ಚಳವಳಿಯ ನೇತಾರರು ಕೂಡ ಎಂ ದೇವದಾಸ್ ಅವರು. ಅಶೋಕ್ ಕೊಂಚಾಡಿ ಅವರು ಪ್ರಧಾನ ಕಾರ್ಯದರ್ಶಿಯವರು, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ, ಜೊತೆಗೆ ಯುವ ಹೋರಾಟಗಾರರು ಮತ್ತು ಯುವಜನ ಚಳವಳಿಯ ಮುಖಂಡರು ಕೂಡ, ಸಾಮಾಜಿಕ ಕಾರ್ಯಕರ್ತರಾಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ ಅಶೋಕ್ ಕೊಂಚಾಡಿ ಅವರು. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಹಿರಿಯರಾಗಿರುವಂಥ ದೇವದಾಸ್ ಅವರೇ, ನಿಮ್ಮಿಂದಲೇ ಆರಂಭಿಸುವಂಥದ್ದು. ನಾನು ಒಂದು ಮಾತನ್ನು ಉಲ್ಲೇಖ ಮಾಡಿದೆ, ಉತ್ತರ ಕನ್ನಡದ ಮೊಗೇರ ಸಮುದಾಯದವರು ಮೀನುಗಾರಿಕೆ ಅವರದು ವೃತ್ತಿ ಅಥವಾ ಕುಲಕಸುಬು. ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿರುವಂಥ ಮೊಗೇರ ಸಮುದಾಯದ ವೃತ್ತಿ, ಕುಲಕಸುಬು ಮತ್ತು ನಿಮ್ಮ ಸಮುದಾಯದ ಒಂದು ಅಸ್ಮಿತೆಯ ಸ್ವಲ್ಪ ಹಿನ್ನೆಲೆಯನ್ನು ನೀವು ನಮ್ಮ ವೀಕ್ಷಕರಿಗೆ ಒಂದು ಮನವರಿಕೆ ಆಗುವ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ಮುಂದೆ ಇಡಬೇಕು. ಮತ್ತು ಸೀತಾರಾಮ್ ಅವರು ಕೂಡ ಅದಕ್ಕೆ ಜಾಯ್ನ್ ಆಗಬೇಕು. ಈಗ ಇದು ಮೀಸಲಾತಿ ಅಂತ ವಿಚಾರ. ಇದು ಮೀಸಲಾತಿ ಎಂಬುದು ಇವತ್ತಿನ ವಿಚಾರ ಅಲ್ಲ, ಸಾವಿರಾರು ವರ್ಷಗಳ ಒಂದು ಹಿನ್ನೆಲೆಯ ಸಾಮಾಜಿಕವಾದಂಥ ಒಂದು ಶೋಷಣೆ ಹಿನ್ನೆಲೆಯಲ್ಲಿ ಅದು ಸಂವಿಧಾನದತ್ತವಾಗಿ ಸಿಕ್ಕಿರೋಂಥ ಒಂದು ಹಕ್ಕು. ಅದು ಖಂಡಿತ ಅದೇನು ಜನ್ಮಸಿದ್ಧ ಹಕ್ಕು ಅಂತ ಹೇಳೋದಿಲ್ಲ. ಎಲ್ಲಿವರೆಗೆ ಸಮಾನತೆ ಇರುವುದಿಲ್ಲೋ ಅಲ್ಲಿವರೆಗೆ ಮೀಸಲಾತಿ ಅವಶ್ಯಕತೆ ಇದೆ. ಇಲ್ಲಿ ಸಾಮಾಜಿಕ ಸಮಾನತೆ
ಮತ್ತು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಆರ್ಥಿಕವಾಗಿ ಸುಧಾರಣೆ ಆಗುವವರೆಗೆ ಮೀಸಲಾತಿ ಅವಶ್ಯಕತೆ ಇದೆ. ಅಂಬೇಡ್ಕರ್ ಕೂಡ ಅದನ್ನೇ ಹೇಳಿರುವಂಥ ವಿಚಾರ. ಹೇಳಿದ್ದಾರೆ. ಹೌದು. ಆದ್ದರಿಂದ ಈಗ 1956ರಲ್ಲಿ ಇದು ನಮ್ಮ ದೇಶದಲ್ಲಿ ಈ ಅನ್ಟಚಬಲ್ ಕ್ಯಾಸ್ಟ್ SC/STs ಅಸ್ಪೃಶ್ಯರು ಅವರ ಬಗ್ಗೆ ಒಂದು ಸಮೀಕ್ಷೆ ಮಾಡಿ 1956ರಲ್ಲಿ ಎಲ್ಲ ಇದು ಪಟ್ಟಿಯನ್ನು ಪಬ್ಲಿಷ್ ಮಾಡಿದ್ದಾರೆ, ಅದು ಪ್ರಕಟಣೆ ಮಾಡಿದ್ದಾರೆ. ಈಗ ನಮ್ಮ ದಕ್ಷಿಣ ಕನ್ನಡ ಇದು ಕರ್ನಾಟಕದಲ್ಲೂ ಕೂಡ ಅಷ್ಟೇ 1956ರಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಪಟ್ಟಿ ಅದು ಪ್ರಕಟಣೆ ಆಗಿದೆ, ಅದು ಪಬ್ಲಿಷ್ ಆಗಿದೆ. ಈಗ ಅದರಲ್ಲಿ ಈಗ ಸುಮಾರು 101 ಉಪಜಾತಿಗಳಿದೆ. ಈ ಉಪಜಾತಿಯಲ್ಲಿ ಮೊಗೇರ ಸಬ್ ಕ್ಯಾಸ್ಟ್ ಅಥವಾ ಉಪಜಾತಿ ಕೂಡ ಒಂದು. ಈ ಪ್ರತಿಯೊಂದು ಉಪಜಾತಿ ಕೂಡ ಅವರದೇ ಆದಂಥ ಒಂದು ಕುಲಕಸಬು ವೃತ್ತಿ ಕೂಡ ಇತ್ತು. ಹಾಗೆಯೇ ಮೊಗೇರ ಸಮುದಾಯ ಕೂಡ ಅಷ್ಟೇ, ಅವರು ಕೂಡ ಒಂದು ವೃತ್ತಿಗೆ ಅವಲಂಬಿತರಾದವರು ಆ ಪರಿಸ್ಥಿತಿಯಲ್ಲಿ. ಅಂದರೆ ಆವತ್ತಿನ ಕಾಲದಲ್ಲಿ ಅಂದರೆ ಸ್ವಂತ ಜಮೀನಿಲ್ಲ, ಮತ್ತು ಅವ್ರು ಬೇಟೆ ಆಡುವಂಥ ವೃತ್ತಿ, ಮೊಲ ಬೇಟೆ ಆಡ್ತಿದ್ರು. ಬಿಲ್ಲು ಬಾಣವನ್ನು ಉಪಯೋಗಿಸಿ ಮೊಲ ಬೇಟೆ ಆಡ್ತಿದ್ರು. ಬಿಲ್ಲು ಬಾಣವನ್ನು ಉಪಯೋಗಿಸಿಕೊಂಡು ಬಹುಶಃ ಆ ಕಾರಣಕ್ಕಾಗಿ ನಾವೀಗ ತುಳುವಿಗೆ ಅದನ್ನು ಜೋಡಿಸಿದರೆ ಆ ಕಾರಣಕ್ಕಾಗಿ ಅದು ಮೊಗೇರ ಜಾತಿ ಅಂತ, ಈಗ ಮೊಲವನ್ನು ಮೊಗೇರ್ ಅಂತ ಹೇಳ್ತೇವೆ. ಹೌದು ಹೌದು, ಮೊಲ. ಆ ಒಂದು ಹಿನ್ನೆಲೆಯಲ್ಲಿ ಆ ಜಾತಿ ಸೂಚಕ ಪದ ಬಂದಿರಬಹುದು ಏನೋ, ಬಂದಿರ್ಬೋದು. ಹಾಗೆ ಬಿಲ್ಲುಬಾನು ನಮ್ಮ ಲಾಂಛನವಾಗಿ ಮನೆಯಲ್ಲಿ ಕೆಲವು ಮನೆಯಲ್ಲಿ ಉಂಟು ಸರ್, ಅದು ಉಂಟು. ಆಮೇಲೆ ದುಡಿ ಉಂಟು, ಇದು ನಮ್ಮದು ಲಾಂಛನ. ಹಾಗೆ ಅದೊಂದು ಅವ್ರದ ಅವಲಂಬಿಸಿಕೊಳ್ಳುವಂಥ ವೃತ್ತಿ ಆಗಿತ್ತು, ಯಾವುದು ಮೊಲ ಬೇಟೆ ಆಡುವಂಥದ್ದು. ಜೊತೆಗೆ ಅವರು ಕೃಷಿ ಕಾರ್ಮಿಕರು ಕೂಡ ಆಗಿದ್ದರು, ಅಂದರೆ ಸ್ವಂತ ಭೂಮಿ ಇಲ್ಲ, ಬೇರೆಯವರು ಕೃಷಿ ಕಾರ್ಮಿಕರು ಆಗಿದ್ದರು. ಈ ಎರಡು ಜಿಲ್ಲೆಯಲ್ಲೇ ನೆಲೆಸಿದವರು. ಹೌದೌದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಪ್ರಮುಖವಾಗಿ. ಬೇರೆ ಕಡೆ ವಲಸೆ ಹೋಗಿರ್ಬೋದು ಅಷ್ಟೇ, ಅದು ಪ್ರಮುಖವಾಗಿದ್ದದ್ದು ದಕ್ಷಿಣ ಮತ್ತು ಉಡುಪಿ. ಈಗ ಪ್ರೆಸೆಂಟ್ ಏನಾಗಿದೆ ಅಂದರೆ 1956ರ ಲಿಸ್ಟಲ್ಲಿ ಅದರಲ್ಲಿ ಕ್ಷೇತ್ರ ನಿರ್ಬಂಧ ಹಾಕಿದರು. ಅಂದರೆ ಯಾವ ಜಾತಿಗಳು ಯಾವ ಪ್ರದೇಶದಲ್ಲಿ ಇದ್ದಂತ ಇತ್ತು. ಅದು 1976 ಕ್ಷೇತ್ರ ನಿರ್ಬಂಧ ಅಂತ ಹೇಳಿದ್ರೆ ಏನು ಅಶೋಕ್ ಅವರು? ಒಂದು ಕ್ಷೇತ್ರ ನಿರ್ಬಂಧ ಅಂತ ಹೇಳಿದ್ರೆ ನೋಡ್ತಾ ಇರುವಂಥ ವೀಕ್ಷಕರಿಗೆ ಕೆಲವು ವಿಷಯಗಳ ಬಗ್ಗೆ ಎಲ್ಲ ಸ್ಪಷ್ಟತೆ ಬೇಕಾಗ್ತದೆ. ಕರೆಕ್ಟ್. ಈಗ ಕ್ಷೇತ್ರ ನಿರ್ಬಂಧ ಅಂತ ಹೇಳಿದ್ರೆ 1956ರಲ್ಲಿ ಜಾತಿವಾರ ಪಟ್ಟಿ ಬಿಡುಗಡೆ ಆದಾಗ 2 ಪ್ರಾಂತ್ಯವನ್ನು ಮಾಡ್ತಾರೆ. ಒಂದು ದಕ್ಷಿಣ ಪ್ರಾಂತ್ಯ, ಮತ್ತೊಂದು ಬಾಂಬೆ ಪ್ರಾಂತ್ಯ. ಅದರಲ್ಲಿ ನಮ್ಮ ಮದ್ರಾಸ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯದಲ್ಲಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಪಕ್ಕದ ಕಾಸರಗೋಡು, ಅಂದರೆ ಹಿಂದಿನ ಏನು ತುಳು ರಾಜ್ಯ ಅಂತ ಹೇಳ್ಕೊಳ್ಳುವಂಥ ಬಾರ್ಕೂರು ಇರ್ಬೋದು, ಬಾರ್ಕೂರಿನಿಂದ ಹಿಡಿದು ನೀಲೇಶ್ವರ ತನಕ ಅದೆಲ್ಲವೂ ಕೂಡ ನಮ್ಮ ಮದ್ರಾಸ್ ಪ್ರಾಂತ್ಯಕ್ಕೆ ಒಳಪಟ್ಟಿತ್ತು. ಈ ಮದ್ರಾಸ್ ಪ್ರಾಂತ್ಯದಲ್ಲಿ ಇರತಕ್ಕಂಥ SC/STಗಳಲ್ಲಿ ಬರುವಂಥ ಮೊಗೇರರು, ಅವರು ನಿಜವಾಗಿ ಕೂಡ ಮೂಲ ಮೊಗೇರರು, SC/ST ಪಟ್ಟಿಯಲ್ಲೇ ಬರ್ತಾರೆ. ಬಾಂಬೆ ಪ್ರಾಂತ್ಯದಲ್ಲಿರತಕ್ಕಂತಹ ಮೀನುಗಾರ ಮೊಗೇರರು ಅವರು ಪ್ರವರ್ಗ 1ರಲ್ಲಿ ಬರ್ತಾರೆ. ಇದನ್ನು ನಾನು ಸ್ವಲ್ಪ ಈ ಕ್ಷೇತ್ರ ನಿರ್ಬಂಧಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅದರ ಬಗ್ಗೆ ಒಂದು ಹಿನ್ನೆಲೆಯನ್ನು ಹೇಳಿದ್ರೆ ಸ್ವಲ್ಪ ಅದಕ್ಕೆ ಅರ್ಥ ಬರ್ಬೋದು. ಅಲ್ಲಿ ಪ್ರವರ್ಗ 1ರಲ್ಲಿ ಬರ್ತಕ್ಕಂತಹ ಮೀನುಗಾರ ಮೊಗೇರರ ಮುಖ್ಯವಾಗಿ ಕುಲ ಕಸುಬು ಕೂಡ ಮೀನುಗಾರಿಕೆ. ಅವರಿಗೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇಲ್ಲ, ಅಸ್ಪೃಶ್ಯತೆ ಇಲ್ಲ. ಅವರು ಸ್ಪೃಶ್ಯ ಜನಾಂಗ, ಮೇಲ್ವರ್ಗದವರು, ಗೌಡ, ಸಾರಸ್ವತ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಅವರಿಗೆ ಅವರದೇ ಆದಂತ ಮಠ ಇದೆ, ಅದಕ್ಕೆ ಆದಂತ ಫಾಲೋವರ್ಸ್ ಇದ್ದಾರೆ, ಅನುಯಾಯಿಗಳಿದ್ದಾರೆ, ಡಿವೋಟಿಸ್ ಇದ್ದಾರೆ. ಈಗ ಅವರಿಗೆ ಅವರದೇ ಆದಂತ ಮಠ ಮತ್ತು ಅವರದೇ ಆದಂತ ಆರಾಧನಾ ಪರಂಪರೆ ಇದೆ. ಇದು ದೇವದಾಸ್ ಅವರೇ, ಸೀತಾರಾಮ್ ಅವರೇ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮೊಗೇರರ ಆರಾಧನೆ ಕ್ರಮ ಏನು? ನೀವು ಯಾರನ್ನು ನಂಬ್ತೀರಿ ಅಥವಾ ಯಾವ ಮಠಕ್ಕೆ ನಡ್ಕೊಳ್ತೀರಿ? ಏನು ಸಮಾಚಾರ? ನಾವು ಮೂಲ ನಿವಾಸಿಗಳಾಗುವುದರಿಂದ ಫಸ್ಟ್ ನಾವು ಮೂರ್ತಿ ಪೂಜೆ ಮಾಡುವುದಿಲ್ಲ. ನಾವು ಭೂತಾರಾಧನೆ, ನಮ್ಗೆ ನಿಜವಾಗಿ ನಾವು ಭೂತಾರಾಧನೆಯನ್ನು ಮಾಡ್ತೀವಿ. ಮತ್ತೆ ಪ್ರಕೃತಿಯನ್ನು ಪೂಜಿಸ್ತೇವೆ ಅಷ್ಟೇ. ಪ್ರಕೃತಿಯ ಒಡನಾಟ ಇದ್ದು ದೈವ ಆರಾಧನೆ ಮಾಡಿಕೊಂಡು ನಮ್ಮ ಹಿರಿಯರು ಬರ್ತಿದ್ದರು, ಅದನ್ನೇ ನಾವು ಈಗ ಮುಂದುವರಿಸಿಕೊಂಡು ಬರ್ತಿದ್ದೇವೆ. ಹಾಗಿದ್ರೆ ನೀನು ಉತ್ತರ ಕನ್ನಡದ ಮೊಗೇರ ಸಮುದಾಯದವರು ಆರಾಧನೆ ಅಥವಾ ಅವರ ನಂಬಿಕೆಗೂ ನಿಮ್ಮ ನಂಬಿಕೆಗೂ ತುಂಬಾ ವ್ಯತ್ಯಾಸಗಳಿದೆ. ಒಂದು ಅಶೋಕ್ ಅವರು ಹೇಳಿದಾಗೆ ಅವರು ಅವತ್ತಿನ ಕಾಲದಲ್ಲಿ ಸ್ಪೃಶ್ಯರು, ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ಬಾಧಕ ಅವರಿಗೆ ಯಾವತ್ತೂ ಬಾಧಿಸಲೇ ಇಲ್ಲ. ಮತ್ತೆ ನೋಡಿ ಇಲ್ಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ಜಾತಿಯ ಮಧ್ಯೆ ಮತ್ತು ಅವರ ಜಾತಿಯ ಮಧ್ಯೆ ವೈವಾಹಿಕ ಸಂಬಂಧ ಇಲ್ಲ.
ಓಹೋ, ಉತ್ತರ ಕನ್ನಡದ ಮೊಗೇರರ ಸಂಬಂಧ ಇಲ್ಲ, ದಕ್ಷಿಣ ಕನ್ನಡದ ಮೊಗೇರರ ನಡುವೆ ವೈವಾಹಿಕ ಸಂಬಂಧ ಇಲ್ಲ. ಕುಲಕಸಬು ಕೂಡ ತಾಳೆ ಆಗ್ತಾ ಇಲ್ಲ. ಕಲ್ಚರ್ ನೋಡಿ, ನಮ್ದು ಭೂತಾರಾಧನೆ, ಪ್ರಕೃತಿಯ ಆರಾಧಕರು ನಾವು. ಅಂದ್ರೆ ಪ್ರಕೃತಿ ಆರಾಧಕರು ಯಾರಂತ ಹೇಳಿದ್ರೆ ಇಲ್ಲ ಮೂಲ ನಿವಾಸಿಗಳೇ, ಪ್ರಕೃತಿಯನ್ನು ನಂಬಿಕೊಂಡು ನಾವು ಪೂಜೆ ಮಾಡುವಂತವರು. ಹಾಗಾಗಿ ಇಲ್ಲಿ ದೈವಾರಾಧನೆ ಹೆಚ್ಕೊಂಡವರು. ಅಲ್ಲಿ ಅವರ ದೈವಾರಾಧನೆ ಇಲ್ಲ. ನಮ್ಗೆ ಇಲ್ಲಿ ಮುಗೇರ ಜಾತಿಯವರಿಗೆ ಬ್ರಹ್ಮ ಮುಗೇರ ಮಹಾಂಕಾಳಿ ದೈವಸ್ಥಾನ ಇದೆ, ಆ ಹಿನ್ನೆಲೆ ಇದೆ. ಅದನ್ನೇ ಆರಾಧನೆ ಮಾಡ್ಕೊಂಡು ಬಂದಿರುವವರು. ಇನ್ನೊಂದು ಹೇಳ್ಬೇಕಾದ್ರೆ ಯಾರಾದ್ರೂ ಆ ಮನೆಯಲ್ಲಿ ಯಾರಾದ್ರೂ ನಿಧನ ಆದ್ರೆ ಇಲ್ಲಿ ಹೂಳುವಂತ ಪದ್ಧತಿ, ಅವರ ಶವವನ್ನ ಅಲ್ಲಿ ಹೂಳುವಂತ ಪದ್ಧತಿ ಇಲ್ಲ, ಅಲ್ಲಿ ದಹನ ಮಾಡುವಂತ ದಫನ ಮಾಡುವಂತ ಪದ್ಧತಿ. ಹೀಗೆ ಬೇರೆ ಬೇರೆ ಸಾಮ್ಯತೆ ಇಲ್ಲ, ಒಂದಕ್ಕೊಂದು ಸಾಮ್ಯತೆ ಇಲ್ಲ, ತಾಳೆ ಬರಲ್ಲ. ಹೀಗಿರುವಾಗ ಇವರು ಇನ್ನೊಂದು ನಾನು ಪ್ರಮುಖವಾದ ವಿಚಾರನ ಹೇಳಿಕೆ ಬಯಸುವಂಥದ್ದು, ಪ್ರತಿ ವರ್ಷ ನೂಲು ಹುಣ್ಣಿಮೆ ದಿವಸ ಸಮುದ್ರ ಪೂಜೆ ಆಗುತ್ತೆ. ಸಮುದ್ರ ಪೂಜೆ ಆದಾಗ ಅಲ್ಲಿನ ಮೀನುಗಾರ ಮೊಗೇರರು ಸ್ವತಃ ಜನಿವಾರ ಧರಿಸಿಕೊಂಡು ಸಮುದ್ರಕ್ಕೆ ಜನಿವಾರ ಹಾಕ್ಲಿಕ್ಕೆ ಹೋಗ್ತಾರೆ. ಅವರು ತುಪ್ಪ ಮತ್ತು ಹಾಲೆ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ವೈದಿಕ ಪರಂಪರೆಯನ್ನು ಆಚರಣೆ ಮಾಡ್ತಾರೆ. ಅಲ್ಲಿ ಇಲ್ಲಿ ನಮ್ದು ಆ ಪದ್ಧತಿ ಇಲ್ಲ ನೋಡಿ. ಎಲ್ಲವೂ ಕೂಡ ಅವರ ಮೀನುಗಾರರು ಅಲ್ಲ ಅಥವಾ ಸಮುದ್ರ ಪೂಜೆ ಮಾಡ್ಲಿಕ್ಕೂ ಹೋಗಲ್ಲ. ಮತ್ತೆ ಎಲ್ಲಿ ನೋಡಿದ್ರು ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಅವತ್ತು ಭಾರತ ಸರ್ಕಾರ ಏನು ಮಾಡಿದೆ, ದಕ್ಷಿಣ ಕನ್ನಡ ಇರತಕ್ಕಂತಹ SC/ST ಗಳ ಸಮಾನಾಂತರ ಜಾತಿ ಪ್ರವರ್ಗ 1ರಲ್ಲಿ ಬೇರೆ ಜಿಲ್ಲೆಯಲ್ಲಿ ಇದೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಮಿಸ್ಯೂಸ್ ಮಾಡಬಾರ್ದು, ದುರ್ಬಳಕೆ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ಭಾರತ ಸರ್ಕಾರ 1956ರಲ್ಲೇನೆ ಒಂದು ಕ್ಷೇತ್ರೀಯ ನಿರ್ಬಂಧ ಹಾಕಿತ್ತು. SC/ST ಯಲ್ಲಿ ಬರುವಂತಹ ಮೊಗೇರರು ಸೌತ್ ಕೇಂದ್ರ ಮತ್ತು ಉಡುಪಿಯಲ್ಲಿ ಮಾತ್ರ ಇದ್ದಾರೆ. ಅದು ಪಕ್ಕದ ಗಡಿನಾಡು ಕಾಸರಗೋಡು, ಕೇರಳದಲ್ಲಿ ಅಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಯಾರು ಕೂಡ ದುರ್ಬಳಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿರ್ಬಂಧ ಹಾಕಿರುವಂತದ್ದು, ಕ್ಷೇತ್ರೀಯ ನಿರ್ಬಂಧ. ಕೆಲವು ಪ್ರದೇಶಗಳಲ್ಲಿ ಈಗ ಒಂದು ಜಾತಿಯ ಹೆಸರು ಇಲ್ಲಿ ಇರುವಂತದ್ದು ಇನ್ನೊಂದು ಊರಲ್ಲಿ ಕೂಡ ಆಕಸ್ಮಿಕವಾಗಿ ಇರಬಹುದು, ಅದೇ ಹೆಸರಿನ ಜಾತಿ ಇರಬಹುದು. ಆ ಕಾರಣಕ್ಕಾಗಿ ಸರ್ಕಾರ ಬಹಳ ಪ್ರಜ್ಞಾಪೂರ್ವಕ. ಆದ್ರೆ ಅವರು ಇಲ್ಲಿ ನೀವು ಹೇಳಿದಾಗೆ ಈಗ ಏನು ಮೊಗೇರ ಸಮುದಾಯ ಅದು ಏನು ಒಂದು ಕಡೆ ಅಸ್ಪೃಶ್ಯತೆಯನ್ನು ಬಾಧಿಸಿತ್ತು ಅವರಿಗೆ, ಮತ್ತೆ ಇನ್ನೊಂದು ಕಡೆ ಮೂಲ ನಿವಾಸಿಗಳು. ಅದೇ ರೀತಿ ಆಚೆ ಕಡೆ ಅವರು ಎರಡರ ಏನು ಒಂದು ಕಡೆ ಅವರಿಗೆ ಅಸ್ಪೃಶ್ಯತೆಯದು ಕೂಡ ಏನು ಎದುರಾಗಲಿಲ್ಲ, ಜೊತೆಗೆ ಹಿಂದುಳಿದವರು ಕೂಡ ಅಲ್ಲ. ಏನು ಇಲ್ಲಿಯ ಈ ದಕ್ಷಿಣ ಕನ್ನಡ ಈ ಉಡುಪಿಯಲ್ಲಿ ಏನು ನೀವು ಹೇಳಿದಾಗೆ ಮೂಲ ನಿವಾಸಿಗಳು ಅವ್ರು ಪಡ್ತಾ ಇದ್ದ ಅಂತ ಕಷ್ಟ ಯಾವುದು ಅನುಭವಿಸಲಿಲ್ಲ. ಹಾಗಾಗಿ 1956ರಿಂದ ಅವರು 76ರ ತನಕ ಅದನ್ನು ನಾವೇ ಬೇರೆ ಜಾತಿಯವರು ಬೆಳ್ಕೊಡ್ಲಿಲ್ಲ. ಪರಿಶಿಷ್ಟ ಜಾತಿಯಾದ ನೈಜ ಮುಗೇರರು ನಾವು ಪಡ್ಕೊಳ್ತಿದ್ದೆವು 1976ರ ತನಕ. 1976ರ ತನಕ ಅದರ ತನ್ಮಧ್ಯದಲ್ಲಿ ಕೇಂದ್ರ ಸರ್ಕಾರವು ಈ ಮುಗೇರ ಜಾತಿಯವರು ಅಥವಾ ಬಾಕಿ ಜಾತಿಯವರು ಬೇರೆ ಬೇರೆ ಕಡೆಗೆ ಈ ವಿದ್ಯಾಭ್ಯಾಸ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಬೇರೆ ಬೇರೆ ಕಡೆಗೆ ಹೋಗುವುದರಿಂದ ಅವರಿಗೆ ಅಲ್ಲಿ ಅನುಕೂಲವಾಗುವಂತೆ, ಅವರ ಮಕ್ಕಳಿಗೆ ಅನುಕೂಲವಾಗುವಂತೆ ಈ ಜಾತಿ ಸರ್ಟಿಫಿಕೇಟ್ ನಿರ್ದಿಷ್ಟ ಕಡೆಯಲ್ಲಿ ಕೊಡುವಂತಹದ್ದನ್ನು ನಿರ್ಬಂಧನೆ, ಕ್ಷೇತ್ರ ನಿರ್ಬಂಧನೆಯನ್ನು 1976ರಲ್ಲಿ ಸಡಿಲಿಸಿ ಅದನ್ನು ತೆಗೆದಾಕಿ. ಅಂದ್ರೆ ಇಲ್ಲಿ ನೀವು ಹೇಳೋ ಪ್ರಕಾರ ಕ್ಷೇತ್ರ ನಿರ್ಬಂಧವನ್ನು ತೆಗೆದುಹಾಕಿ ಆ ಪ್ರಕಾರ ಈ ಮುಗೇರರು ಎಲ್ಲಿದ್ರು ಸರ್ಟಿಫಿಕೇಟ್ ಬಾಕಿ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಇದ್ರೂ ತಗೊಳ್ಬಹುದು. ಕರ್ನಾಟಕದ ಯಾವುದೇ ಭಾಗದಲ್ಲಿ ಕೂಡ ಅವರು ಮೊಗೇರ ಶೆಡ್ಯೂಲ್ಡ್ ಕಾಸ್ಟ್ ಪರಿಶಿಷ್ಟರು ಅಂತ ಒಂದು ಏನು ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳಬಹುದು ಅಂತ ಅವಕಾಶ ಕೊಟ್ಟಿತ್ತು. ಈಗ ಅಶೋಕ್ ಅವರು ನೀವು ಹೇಳಿದಾಗ ಈಗ ಕ್ಷೇತ್ರೀಯ ನಿರ್ಬಂಧವನ್ನು ಈಗ ಬಹುಶಃ ಈ ಕ್ಷೇತ್ರೀಯ ನಿರ್ಬಂಧವನ್ನು ತೆಗೆದ ಕಾರಣದಿಂದಾಗಿ ಒಂದು ಮಿಸ್ಯೂಸ್ ಮಾಡಿಕೊಳ್ಳಿಕ್ಕೆ ಅಂದ್ರೆ ಉತ್ತರ ಕನ್ನಡದ ಅಥವಾ ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಪರ್ಟಿಕ್ಯುಲರ್ಲಿ ಉತ್ತರ ಕನ್ನಡದ ಮೊಗೇರರಿಗೆ ಅದು ಅವಕಾಶ ಆಯ್ತೋ ಏನು? ಈ ಕ್ಷೇತ್ರ ನಿರ್ಬಂಧವನ್ನು ತೆಗೆದುಹಾಕಿದ್ದು ಯಾವಾಗ ಅಂದ್ರೆ 1976ರಲ್ಲಿ. ಆವಾಗ ಇಲ್ಲಿಯ ಮುಖ್ಯಮಂತ್ರಿ ಆಗಿದ್ದು ದೇವರಾಜ ಅರಸರು. ಹಾಗಾದ್ರೆ ಅವರೇನು ಅದು ಮಿಸ್ಯೂಸ್ ಮಾಡ್ತಾರೆ ಅಂತ ದೃಷ್ಟಿಯಿಂದ ಎಲ್ಲ ಅದು ಒಳ್ಳೆ ಉದ್ದೇಶ ಮಾಡಿದ್ದಾರೆ, ಬೇರೆ ಕಡೆ ಇರುವವರಿಗೆ ಪಡ್ಕೊಳ್ಳುವಂಥ ಅನುಕೂಲ ಆಗಲಿ ಅಂತ. ಆದರೆ ಅಲ್ಲಿ ಕೂಡ ಯೋಚನೆ ಮಾಡಬೇಕಿತ್ತು, ಅದು ಮತ್ತೆ ಇಲ್ಲಿ ದುರುಪಯೋಗ ಆಗುತ್ತಾ ಅಂತ ಅವರು ಯೋಚನೆ ಮಾಡುವಂಥ ಸ್ಥಿತಿ ಅವು ಮಾಡಿದರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಆವಾಗಲೂ ಯೋಚನೆ ಮಾಡಬೇಕಿತ್ತು. ಈಗ 1976ರಲ್ಲಿ ನಿರ್ಬಂಧ ಸಾಮಾನ್ಯವಾಗಿ ಈಗ ಒಂದು ಕಾಲಘಟ್ಟ ತನಕ ಹೇಗಿತ್ತು ಅಂತ ಹೇಳಿದ್ರೆ ಯಾವುದೇ ಸಮುದಾಯದವರು ಅವರವರ ಊರಲ್ಲಿ ನಿಂತು ಕೆಲಸ ಮಾಡೋದು, ಉದ್ಯೋಗ ಕಲಿಯುವುದೆಲ್ಲ ಇತ್ತು. ಎಲ್ಲ ಅನುಕೂಲಗಳು ವ್ಯವಸ್ಥೆಗಳಾದಾಗ
ಬೆಂಗಳೂರಿಗೆ ಹೋಗೋದು, ಮೈಸೂರಿಗೆ ಹೋಗೋದು, ಅಲ್ಲಿ ಕಲಿಯುವಂಥದ್ದು, ಅಲ್ಲಿ ನೆಲೆಸುವಂಥದ್ದು ಅಥವಾ ಅಲ್ಲಿ ವಲಸೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಅಂಥ ಸಂದರ್ಭದಲ್ಲಿ ಅವನು ಪುನಃ ಊರಿಗೆ ಬಂದು ಜಾತಿ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ವಾಭಾವಿಕವಾಗಿ ಸರ್ಕಾರ ಬಹುಶಃ ಅವನು ಎಲ್ಲೇ ಹೋಗಿ ನೆಲೆಸಿದರೂ ಕೂಡ ಅವನ ಮೂಲ ಸಮುದಾಯ, ಮೂಲ ಜಾತಿ ಏನಿದೆ ಅದರ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರ್ಬೋದು. ಈಗ ಅದು ಈಗ ಸಮಸ್ಯೆ ಅದರಿಂದ ಜಾಸ್ತಿ ಆಗಿಲ್ಲ. ಯಾಕಂದ್ರೆ ಈಗ ಅದು ಸಮಸ್ಯೆಯಾಗಿ ಕಾಡ್ತಾ ಉಂಟು. ಈಗ 2 ಕಡೆ ಇರುತ್ತಲ್ಲ, ಮೊಗೇರ್ ಅಂತ SC ಲಿಸ್ಟ್ ಅಲ್ಲಿ ಇದೆ, ಇಲ್ಲಿ ಪ್ರವರ್ಗ ಹಿಂದುಳಿದ ಪ್ರವರ್ಗ 1ರಲ್ಲಿ ಇದೆ. ಎಲ್ಲಿ ಅವರು ಈಗ ಜಾಸ್ತಿ ಬೆನಿಫಿಟ್ ಇದೆ ಅನುಕೂಲ ಆಗುತ್ತಾ ಅಲ್ಲಿ ಈ ಥರದ ಅವರು ತಕೊಂಡು SC ನಿಜವಾದಂಥ ಅನ್ಟಚೇಬಲ್ SCಗಳಿಗೆ ಸಿಗಬೇಕಾದನ್ನ ಇವರು ಈ ಥರದ ದುರುಪಯೋಗ ಮಾಡ್ಕೊಂಡು. ಈಗ ಒಟ್ಟು ಜಾತಿ ಪಟ್ಟಿಯಲ್ಲಿ ನಾವು ನೋಡ್ತಾ ಹೋದಾಗೆ ನೀವು ಹೇಳಿದಾಗೆ ಪ್ರವರ್ಗ 1ರಲ್ಲಿ ಕೂಡ ಮೊಗೇರ ಅಂತ ಉಂಟು, SCಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಕೂಡ ಮೊಗೇರ ಅಂತ ಉಂಟು. ಈಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಪ್ರವರ್ಗ 1ರಲ್ಲಿ ಇರುವಂತ ಮೊಗೇರ, ಈಗ ಈ ದಕ್ಷಿಣ ಕನ್ನಡ, ಈ ಉಡುಪಿಯವರು ಯಾರಾದ್ರೂ ಪ್ರವರ್ಗ 1ಕ್ಕೆ ಅರ್ಜಿ ಹಾಕ್ತಾರಾ? ಆಗ್ತಾರೆ ಸರ್. ಮೀನುಗಾರರು ಅಂತ ಮೊಗೇರು ಅಂತ ತಗೊಳ್ತಾರೆ. ಅದರಲ್ಲಿ ಒಟ್ಟಿಗೆ ಕ್ಯಾಟಗರಿ 1ರಲ್ಲಿ ಕ್ರಮ ಸಂಖ್ಯೆ 6ರಲ್ಲಿ ಒಟ್ಟಿಗೆ 37 ಜಾತಿ ಉಂಟು ಸರ್. ಅದು ಬೆಸ್ತ, ಮೊಗವೀರ, ಮೀನುಗಾರ ಅಂತ ಹೇಳಿ ಒಟ್ಟಿಗೆ 36 ಜಾತಿ. ಆ 36 ಜಾತಿಯಲ್ಲಿ ದುರುಪಯೋಗ ಮಾಡಿದ್ದು ನಮ್ಮ ಕಾರವಾರದ ಮೀನುಗಾರರು ಮಾತ್ರ. ಅಲ್ಲಿ ಮೀನುಗಾರ ಉಂಟು, ಅಲ್ಲಿ ಮೊಗೇರು ಉಂಟು, ಮೀನುಗಾರರ ಕೆಳಗೆ ಮೊಗೇರ ಅಂತ ಉಂಟು. ಹಾಗಾಗಿ ಸಾಮಾನ್ಯವಾಗಿ ಒಂದಷ್ಟು ಜಾತಿಗಳಿಗೆ ಜಾತಿ ಅಥವಾ ಉಪಜಾತಿ ಅಂತ ಹೇಳಿಕೊಂಡು ಅವರ ಹೆಸರು, ಆ ಜಾತಿಯ ಹೆಸರು ಕೂಡ ಕೆಲವೊಮ್ಮೆ ಎರಡೆರಡು ತರ ಇರುತ್ತೆ. ನಾವು ಅನೇಕ ಕಡೆ ಅನೇಕ ಜಾತಿಗಳಲ್ಲಿ ನೋಡ್ತೇವೆ ಉಲ್ಲೇಖ ಮಾಡುವಾಗ. ಈಗ ಬಂಟರ ಯಾನೆ ನಾಡವರ, ಬಂಟರ ಅಂತ ಹೇಳಿದ್ರು ಕೂಡ ಬಣ್ಸ್, ನಾಡವರ ಅಂತ ಹೇಳಿದ್ರು ಕೂಡ ಬಣ್ಸ್. ಉದಾಹರಣೆಗೆ ನಾನು ಹೇಳಿದ್ದು. ಎಸ್, ಈಗ ನೀವು ಹೇಳೋ ಪ್ರಕಾರ ಈ ದುರುಪಯೋಗ ಆಗ ಇವರು 1976ರಲ್ಲಿ ತೆಗೆಯುವಾಗ ಇದು ನಮ್ಮನ್ನು ಹಿಂದುಳಿದ ವರ್ಗದ ಮೊಗೇರರನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿರಬಹುದು ಅಂತ ಕೆಲವು ಅದರಲ್ಲಿ ಮೂಲಗಳಿದೆ. ರಾಜಕೀಯವಾಗಿ ಅಥವಾ ಬೇರೆ ಮೂಲಗಳಿಂದ, ಒತ್ತಡದಿಂದ, ಅಥವಾ ಕೆಲವರು ಅದನ್ನು ಸವಲತ್ತನ್ನು ಬೇಕಂತಲೇ ಕಬಳಿಸುವ ಹುನ್ನಾರದಿಂದ ಅವರು 1977ರಲ್ಲಿ ಭಟ್ಕಳದಲ್ಲಿ ಮೊಗೇರ ಸರ್ಟಿಫಿಕೇಟ್ ತಗೊಂಡ್ರು. ಈಗ ಇದು ಯಾವುದೇ ಸಮುದಾಯಕ್ಕೂ ಪ್ರತಿ ಸಮುದಾಯಕ್ಕೂ ಅದರದೇ ಆದಂಥ ಒಂದು ಅಸ್ಮಿತೆ ಇರುತ್ತೆ, ಮತ್ತು ಅವರಿಗೆ ಬೇಡಿಕೆ ಕೂಡ. ನಾವೀಗ ಬೇಡಿಕೆಯನ್ನು ಸಲ್ಲಿಸಿಕೊಂಡೇ ಬಹುತೇಕ ಸಮುದಾಯದವರು ನಮ್ಮನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಥವಾ ಇತರ OBCಯಲ್ಲಿ ಕ್ಯಾಟಗರೈಸ್ ಮಾಡಿಕೊಂಡು ಬಂದವರು. ಈಗ ಅವರೇನೋ ಆಕಸ್ಮಿಕವಾಗಿ ನಮಗೆ ಗೊತ್ತೇ ಇಲ್ಲದೆ ಸರ್ಕಾರ ನಮ್ಮನ್ನು SCಗೆ ಸೇರಿಸಿದೆ ಅಂತ ತಿಳ್ಕೊಂಡು ಮಾಡಿರುವಂಥ ಅವಕಾಶಗಳು ಕಡಿಮೆ ಇರಬಹುದು. ಬಹುಶಃ ನೀವು ಹೇಳಿದಾಗೆ ಒಂದು ದುರುದ್ದೇಶ ಮತ್ತೆ ಯಾಕೆಂದ್ರೆ ಹೇಳಿದೆ ಸರ್, ಅನಂತರ ಇವರು ಗೊತ್ತಾದ ನಂತರ ನಮ್ಮನ್ನು SCಗೆ ಅಥವಾ STಗೆ ಸೇರಿಸಬೇಕು ಅಂತ ತುಂಬಾ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಅಲ್ಲಿಗೆ ಬರ್ತೇನೆ. ನೀವು ಹೇಳೋ ಪ್ರಕಾರ ಆ ನಂತರದ ದಿನಗಳಲ್ಲಿ ಉತ್ತರ ಕನ್ನಡದ ಮೊಗೇರ ಸಮುದಾಯದವರು ನಮ್ಮನ್ನು ಕೂಡ ಪರಿಶಿಷ್ಟ ಜಾತಿಗೆ ಸೇರಿಸಿ ಅಂತ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಎಸ್ ಅಶೋಕ್ ಅವರೇ, ಇಲ್ಲಿ ಒಂದು ಗೊಂದಲ ಇದೆ. ಏನಂತ ಹೇಳಿದ್ರೆ 76ರಿಂದ ಬಹುತೇಕವಾಗಿ ಕ್ಷೇತ್ರೀಯ ನಿರ್ಬಂಧ ತೆಗೆದ ನಂತರ 77ರಲ್ಲಿ ನಮ್ಮ ಸಿದ್ದರಾಮಯ್ಯ ಮುಂಚೆ ಹೇಳಿದಾಗೇನೆ ಏನು ಅವರು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡ್ರು, ಹೇಗೆ ಪಡ್ಕೊಂಡ್ರು ಪ್ರಶ್ನೆ ಇರುವಂತದ್ದು. ಜಾತಿ ಪ್ರಮಾಣ ಪತ್ರ ಪಡೆಯುವುದಾದ್ರೆ ಒಂದು ವ್ಯಕ್ತಿ, ಅದು ಅವನಿಗೆ ಮೂಲ ಯಾವುದಂತ ಹೇಳಿದ್ರೆ ಅವನ ಶಾಲಾ ದಾಖಲಾತಿ, ಅವನು ಸೇರ್ಕೊಂಡಂತ ಶಾಲೆಯ ಪ್ರಥಮ ದಾಖಲಾತಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಲೆಗೆ ನೇರವಾಗಿ ಹೋಗಿ ಶಾಲೆಯ ದಾಖಲಾತಿಯಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರವರ್ಗ ಇದ್ದ ಕಡೆ SC ಬರೆದಿದ್ದಾರೆ, ಮೊಗವೀರ ಇದ್ದ ಕಡೆ ಕೆಲವು ಕಡೆ ಮೊಗೇರ್ ಅಂತ ಬರೆದಿದ್ದಾರೆ. ಬರೆದು ಈ ತಿದ್ದುಪಡಿ ಮಾಡಿ ಆ ದಾಖಲಾತಿಯನ್ನ ಕಂದಾಯ ಇಲಾಖೆಗೆ ಕೊಟ್ಟು ಜಾತಿ ಪ್ರಮಾಣ ಪತ್ರ ಪಡೆದಿರುವಂತದ್ದು. ಇಲ್ಲಿ ನಾವು ಕೇವಲ ಮೊಗವೀರರೇ ಕಾರಣ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಅವರ ಒಟ್ಟಿಗೆ ನಮ್ಮ ಸರ್ಕಾರ, ಆಗಿನ ಕಾಲದ ಸರ್ಕಾರ ಕೂಡ ಅದಕ್ಕೆ ನೇರ ಹೊಣೆ ಇದೆ. ಮೊಗವೀರಲ್ಲ, ಮೊಗೇರ ಕೂಡ ಹೌದು, ಕುಲಕಸಬು ಮೀನುಗಾರಿಕೆ. ಅವರ ಜಾತಿಯ ಹೆಸರೇ ಮೊಗೇರ. ಮೀನುಗಾರ ಮೊಗೇರ ಕೇವಲ ಕಾರಣ ಅಲ್ಲ, ಇದರಲ್ಲಿ ಆಗಿನ ಕಾಲದ ವ್ಯವಸ್ಥೆ ಏನಿದೆ ಎಲ್ಲರೂ ಕೂಡ ಆಡಳಿತ ವ್ಯವಸ್ಥೆ, ನೋಡಿ ಇಲ್ಲಿ ಕಂದಾಯ ಇಲಾಖೆದ ಸಹಾಯ ಸಹಕಾರ ಇಲ್ಲದೆ ಜಾತಿ ಪ್ರಮಾಣ ಪತ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಡಬಲ್ಲೆ. ಮಂಗಳೂರಿನಲ್ಲಿ ಬಹಳಷ್ಟು ಪ್ರಕರಣಗಳನ್ನು ನಾವು ಹಿಡಿದಾಕಿದ್ದೇವೆ. ಏನು ಅವರು
ಇಲ್ಲಿ ಜಾತಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಆಗಲ್ಲ, ನಿಮ್ಮ ಊರಿನಿಂದ ತಕೊಂಡು ಬನ್ನಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಬ್ಬ ಏಜೆಂಟ್ ಅನ್ನ ಹಿಡ್ಕೊಂಡು ಏಜೆಂಟ್ ಹೋಗಿ ನಮ್ಮ ಚಿತ್ರದುರ್ಗ ಇರ್ಬೋದು, ಗುಲ್ಬರ್ಗ, ದಾವಣಗೆರೆ ಅಥವಾ ಬೆಂಗಳೂರು, ಹೈಯೆಸ್ಟ್ ಬೆಂಗಳೂರಿನಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಏಜೆಂಟ್ ಹೋಗಿ ಮಾಡ್ತಾ ಇರ್ತಾನೆ. ತಲಾ ಒಬ್ಬೊಬ್ರು 50,000 60,000 ರೂಪಾಯಿ ಕೊಟ್ರೆ ಜಾತಿ ಪ್ರಮಾಣ ಪತ್ರ ಬಂದು ಆರಾಮಾಗಿ ಕೈ ಸೇರುತ್ತೆ. ಇಲ್ಲಿ ಬೆನಿಫಿಟ್ ಅನ್ನ ಪಡ್ತಾರೆ. ಇಲ್ಲಿ ಬೆನಿಫಿಟ್ ಏನಂತ ಹೇಳಿದ್ರೆ ಸಿವಿಲ್ ಗುತ್ತಿಗೆಯಲ್ಲಿ ಬೆನಿಫಿಟ್ ತಗೊಳ್ತಾರೆ. ಅದು PWD ಇರಬಹುದು, ನಗರ ಪಾಲಿಕೆ ಇರಬಹುದು, ಜಿಲ್ಲಾ ಪಂಚಾಯತ್ ಇರಬಹುದು, ಅಥವಾ SC/ST ಸಿಗುವಂತಹ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸವಲತ್ತುಗಳನ್ನು ಎಲ್ಲವನ್ನು ಕೂಡ ಪ್ರವಾಸೋದ್ಯಮ ಇಲಾಖೆ, ಮೀನುಗಾರಿಕೆ ಎಲ್ಲದರಲ್ಲೂ ಕೂಡ ಅವರ ಸವಲತ್ತನ್ನು ಪಡ್ತಾ ಇದ್ದಾರೆ. ಹಾಗಾಗಿ ಇದು ಈ ರೀತಿ ಕಾಳಸಂತೆಯಲ್ಲಿ ಇವತ್ತು ಜಾತಿ ಪ್ರಮಾಣ ಸಿಗ್ತಾ ಉಂಟು. ಹಾಗಾಗಿ ಇದು ನಾನು ಒಂದೇ ಮೀನುಗಾರ ಅಲ್ಲಿನ ಮೊಗೇರಿಯನು ಅವರು ಮಾತ್ರ ಕಾರಣರಲ್ಲ, ಆಡಳಿತ ವ್ಯವಸ್ಥೆಯೂ ಕೂಡ ಕಾರಣ ಆಗಿದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ಮೊನ್ನೆ ಪ್ರತಿಭಟನೆ ಹೋರಾಟ ಎಲ್ಲ ಕೂತಿದ್ದಾರೆ ಅಲ್ಲಿ ಮೊಗೇರರು ಅಲ್ಲಿ ಪ್ರತಿಭಟನೆ ಕೂರಿದ್ದಾರೆ. ನಿಜವೂ ಕೂಡ ಅವ್ರು ಹೇಳ್ತಾರೆ, ನಮಗೆ 77ರಿಂದ ಜಾತಿ ಪ್ರಮಾಣ ಪತ್ರ ಸಿಕ್ತಿತ್ತು, ಅದಕ್ಕೆ ಹಿಂದಿನ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ, ಅದು ಮಾತಾಡೋದಿಲ್ಲ. 77 ಸಿಗ್ತಾ ಇತ್ತು, ಅದು ಹೇಗೆ ಸಿಗ್ತಾ ಇತ್ತು, ನೈಜ ಮಾರ್ಗದಲ್ಲಿ ಸಿಗ್ತಾ ಇತ್ತು, ಅದು ಕಳ್ಳ ಮಾರ್ಗದಲ್ಲಿ ಸಿಕ್ಕಿದ, ಅದನ್ನ ಹೇಳ್ತಾ ಇಲ್ಲ ಅವರು. ಮತ್ತೆ ನಾನು ಈ ಹಿಂದೆ ಚಾನಲ್ ನಲ್ಲಿ ಮೊನ್ನೆ ಮಾತಾಡಿದಾಗ ನನ್ನ ಬಗ್ಗೆ ತುಂಬಾ ಇದು ಬಂತು, ಕೆಲವೆಲ್ಲ ಥ್ರೆಟನಿಂಗ್ ಬಂತು ನನಗೆ. ಏನು ನೀವು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನ ನೀವು ಜಜ್ಮೆಂಟ್ ಅನ್ನ ಓದಿದ್ದೀರಾ, ನಿಮ್ಮನ್ನ ನೋಡ್ಕೊಳ್ತೇವೆ. ಹಾಗೆ ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಏನು ಹೇಳಿದೆ, ಇವರಿಗೆ ಜಾತಿ ಪ್ರಮಾಣ ಕೊಡಬೇಕಂತ ಏನ್ ಹೇಳಿದ, ಅದನ್ನ ಅವ್ರು ಸ್ಪಷ್ಟಪಡಿಸಬೇಕು. ಎಲ್ಲೂ ಕೂಡ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಸಂವಿಧಾನವೇ ನಮಗೆ ಪರಮ, ನಮಗೆ ಅದಕ್ಕಿಂತ ಮಿಗಿಲಾದದ್ದು ಯಾವುದಿಲ್ಲ. ಸಂವಿಧಾನಕ್ಕೆ ವಿರುದ್ಧವಾಗಿ ಕೂಡ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿ ಕೂಡ ಜಿಲ್ಲಾಧಿಕಾರಿಗಳೇ ಈ ಒಂದು ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರು, ಅವರಿಗೇನೆ ಈ ಜವಾಬ್ದಾರಿನ ವಹಿಸಿ ಸುಪ್ರೀಂ ಕೋರ್ಟ್. ಹೀಗಿರುವಾಗ ಅವರು ಇಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ, ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಸಣ್ಣ ಮಕ್ಕಳು, ಶಾಲೆಗೆ ಹೋಗೋ ಸಣ್ಣ ಮಕ್ಕಳು ಬರ್ತಾರೆ, ಕೂತ್ಕೊಳ್ತಾರೆ, ಹೆಂಗಸರು ಕೂತ್ಕೊಳ್ತಾರೆ, ವೃದ್ಧರು ಕೂತ್ಕೊಳ್ತಾರೆ. ಪಾಪ ಅವರನ್ನ ತಪ್ಪು ಮಾಹಿತಿ ಕೊಟ್ಟು ಅವರಿಗೆ ಅವರನ್ನ ತಂದು ಅಲ್ಲಿ ಕೂರಿಸ್ತಾ ಇದ್ದಾರೆ. ಅದು ಅಸಲಿ ಪ್ರತಿಭಟನೆ ಅಲ್ಲ, ಅದು ನಕಲಿ ಪ್ರತಿಭಟನೆ. ಇಲ್ಲದ ಒಂದು ವ್ಯವಸ್ಥೆಯನ್ನ ಒಂದು ಉಂಟು ಅಂತ ಹೇಳಿ ಸೃಷ್ಟಿ ಮಾಡಿ ಜನರನ್ನ ತಪ್ಪಿಸುವಂತ. ಮತ್ತೆ ಈ ಸರ್ಕಾರ, ಈಗಿನ ಸರ್ಕಾರ ಕೂಡ ನಾವು ಹೇಳ್ತೇವೆ, ಈಗಿನ ಸರ್ಕಾರವು ಕೂಡ ಬಹಳ ಗಂಭೀರವಾಗಿ ಇದರಲ್ಲಿ ವ್ಯವಹಾರ ಮಾಡಬೇಕು. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಸುನಿಲ್ ನಾಯ್ಕ್, ಅಲ್ಲಿಯ ಭಾಗದ ಒಬ್ಬರು MLA ಸುನಿಲ್ ನಾಯ್ಕ್ ಅವರು ಹೋಗಿ ಹೇಳ್ತಾರೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ನಿಮ್ಮ ಎಲ್ಲಾ ಒಂದು ಸಮಸ್ಯೆಗೆ ಸರ್ಕಾರ ಬದ್ಧವಾಗಿದೆ. ಅನಂತಕುಮಾರ್ ಹೆಗಡೆ ಹೋಗ್ತಾರೆ, ಭರವಸೆ ಕೊಡ್ತಾರೆ, ನಿಮ್ಮೊಟ್ಟಿಗೆ ಸರ್ಕಾರ ಯಾವತ್ತೂ ಇದೆ, 15 ದಿವಸ ಒಳಗಡೆ ನಿಮಗೆ ಪರಿಹಾರ ಒದಗಿಸಿಕೊಡ್ತೇವೆ ಅಂತಕ್ಕಂಥ. ಮತ್ತೆ ನೋಡಿ, ಕೋಟ ಶ್ರೀನಿವಾಸ ಪೂಜಾರಿ ಅವರು ದಿಢೀರನ್ನು ಓಡ್ತಾರೆ ಅಲ್ಲಿಗೆ. DC ಮನ್ನಾ ಹೋರಾಟದ ಬಗ್ಗೆ, ಪರಿಶಿಷ್ಟರ ಒಂದು ಹಕ್ಕಿನ ಭೂಮಿ ನಿಮ್ಗೆ ಗೊತ್ತು, ಅದರ ಬಗ್ಗೆ ನಾವು 5 ವರ್ಷಗಳಿಂದ ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಅದರ ಬಗ್ಗೆ ಇವತ್ತಿಗೂ ಕೂಡ ಒಂದು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ನಮ್ಮ ಬಗ್ಗೆ ಮಾತನಾಡಲಿಕ್ಕೆ ಒಂದು ಗಂಟೆ ಕೂಡ ಬಡಿಸುತ್ತಿಲ್ಲ ಇಲ್ಲ. ಆದ್ರೆ ಇಲ್ಲಿಂದ ಅವರು ಓಡಿ ಹೋಗಿ ಅಲ್ಲಿ ಅವರ ಪ್ರತಿಭಟನೆಯನ್ನು ಆಹ್ವಾನ ಸ್ವೀಕಾರ ಮಾಡ್ತಾರೆ. ಎಲ್ಲಿವರೆಗಂತ ರಾಜಕೀಯವಾಗಿ ಕೂಡ ಇದು ಪ್ರಭಾವ ಬೀಳ್ತಾ ಇದೆ. ನೋಡುವವರಿಗೆ ಕೂಡ ಇದು ನೈಜ ಹೋರಾಟ ಆಗಿರ್ಬೋದು, ಇವರು ಹೇಳುವಂಥ ವಿಚಾರ ಸತ್ಯ ಆಗಿರುವಂತಹ ಒಂದು ಇದಾಗ್ತದೆ. ಹಾಗಾಗಿ ಸರ್ಕಾರವು ಕೂಡ ಇಲ್ಲಿ ಗಂಭೀರವಾಗಿ ಇದನ್ನು ಗಮನಿಸಬೇಕು. ಒಂದು ನಾನು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಬಯಸುವಂಥದ್ದು, ಮೊಗೇರ್ MOGR ಪ್ರಭಾವದಲ್ಲಿ ಕೂಡ ಉಂಟು, SC/ST ಪಟ್ಟಿಯಲ್ಲಿ ಕೂಡ ಉಂಟು. ಕೇಂದ್ರ ಸರ್ಕಾರ ಕ್ಲಾರಿಫೈ ಮಾಡಬೇಕು. ಅವತ್ತು ನಿರ್ಬಂಧ ತೆಗೆಯುವಾಗ, ಕ್ಷೇತ್ರ ನಿರ್ಬಂಧ ತೆಗೆಯುವಾಗ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಮ್ಮೆಗೆ ಇದು ಸರಿ ಮಾಡಿದ್ರೆ ಆಯ್ತು, ಮತ್ತೆ ಏನು ಬೇಕಾದ್ರೆ ಆಗ್ಲಿ. ಅವಾಗಲೇ ಅವರು ಏನಾದ್ರೂ ಒಂದು ಅದಕ್ಕೆ ಶರ್ತವನ್ನ ಹಾಕಿ, ಅಂದ್ರೆ ಇದು ಮೀನುಗಾರ ಮೊಗೇರಿಗೆ ಸಂಬಂಧಪಟ್ಟದ್ದು, ಇದು SC/ST ಸಂಬಂಧಪಟ್ಟ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಇಷ್ಟು ಈ ಸಮಸ್ಯೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದು ಒಂದು ಸರ್ಕಾರದ ಒಂದು ಕೂಡ ವೈಫಲ್ಯ ಕೂಡ ನಾನು ಹೇಳುವಂತ. ನಾನು ಬರ್ತೇನೆ. ಇದು ಅಶೋಕ್ ಅವರೇ, ಇದು ಸೀತಾರಾಮ್ ಅವರೇ, ಈಗ ಕರ್ನಾಟಕ ಸರ್ಕಾರ ಈ ವಿಚಾರವಾಗಿ ಇಂಥ ಗೊಂದಲಗಳು ಉಂಟಾದಾಗ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದ್ದು, ಸಾಮಾನ್ಯವಾಗಿ ಇಂಥ ಗೊಂದಲಗಳು ಉಂಟಾದಾಗ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂತದ್ದು. ಈಗ ನಾನು ಆರಂಭದಲ್ಲಿ ಹೇಳಿದಾಗ ಎಷ್ಟೋ ಜಾತಿಗಳ ಹೆಸರು ಈ ಊರಿನಲ್ಲಿದ್ದದ್ದು ಇನ್ನೊಂದು ಊರಲ್ಲಿ ಕೂಡ ಇರಬಹುದು. ಹಾಗಂತ ತಕ್ಷಣ ಅದು ಒಂದೇ ಜಾತಿ ಆಗುವುದಿಲ್ಲ, ಅಥವಾ ಅವರು ಒಂದೇ ಪಟ್ಟಿಯಲ್ಲಿ ಕೂಡ ಬರಬೇಕಾಗಿ ಇಲ್ಲ. ಸೊ ಅವರನ್ನು ಪ್ರತ್ಯೇಕವಾಗಿ ಯಾವ ರೀತಿಯಲ್ಲಿ ತುಲನೆ ಮಾಡುವುದು? ಕುಲಶಾಸ್ತ್ರೀಯ ಅಧ್ಯಯನ. ಎಸ್, ಕರ್ನಾಟಕದಲ್ಲಿ ಈ ವಿಚಾರವಾಗಿ ನಡೆದಂತ ಕುಲಶಾಸ್ತ್ರೀಯ ಅಧ್ಯಯನ ಏನ್ ಹೇಳ್ತದೆ ಸರ್? ಇದರಲ್ಲಿ ಇದು 2002ರಲ್ಲಿ ಕುಲಶಾಸ್ತ್ರೀಯ ಅಧ್ಯಯನದ ಬಗ್ಗೆ ಸರ್ಕಾರ ಆದೇಶ ಕೊಟ್ಟಿತ್ತು. ಮೈಸೂರು ವಿಶ್ವವಿದ್ಯಾನಿಲಯದ HK ಭಟ್ ಅವರ ನೇತೃತ್ವದ ಸಮಿತಿಯವರಿಗೆ ಆದೇಶ ಕೊಟ್ಟಿತ್ತು. ಈ ಸಮಿತಿಯವರು ತಮ್ಮ
ಸಮಿತಿಯೊಂದಿಗೆ ಉತ್ತರ ಕನ್ನಡ ಭಾಗದ ಮುಗೇರರನ್ನು, ಅದೇ ರೀತಿ ದಕ್ಷಿಣ ಕನ್ನಡ ಮುಗೇರರನ್ನು ಅವರ ವೃತ್ತಿ ಜೀವನ, ಅವರ ಸಾಂಸ್ಕೃತಿಕ ಜೀವನ, ಹಾಗೆ ಅವರ ಶೈಕ್ಷಣಿಕ ಮತ್ತೆ ಅವರ ಅಸ್ಪೃಶ್ಯತೆ ಅಥವಾ ಸಾಂಸ್ಕೃತಿಕ ಬದುಕು, ಹೌದು, ಬಗ್ಗೆ ಆಚರಣೆ, ಸಾಂಸ್ಕೃತಿಕ ಆಚರಣೆ. ಅಧ್ಯಯನವನ್ನು ಸುದೀರ್ಘವಾಗಿ ಒಂದು 3 ವರ್ಷ ತನಕ ಮಾಡಿ ಅನಂತರ 2008ರಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿತ್ತು. ಆ ವರದಿಯ ಪ್ರಕಾರ ನಮಗೂ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯವರಿಗೂ ಇರುವ ವ್ಯತ್ಯಾಸವನ್ನು ಈ ರೀತಿ ಸ್ಪಷ್ಟನೆ ಪಡಿತು. ಅವರು ಮೀನುಗಾರಿಕೆ ಮಾಡ್ತಾರೆ, ನಾವು ನೈಜ ಮುಗೇರರು ಕುಲಕಸುಬು ಬೇಟೆಯಾಡುವುದು ನಮ್ದು. ಅದೇ ರೀತಿ ಆರಾಧ್ಯ ದೈವ ಅವರದ್ದು ದೇವರು ತಿಮ್ಮಪ್ಪ ದೇವರು ಮತ್ತೆ ಮಹಾಸತಿ ದೇವರು, ನಮ್ಮದು ಭೂತಾರಾಧನೆ. ಅದೇ ರೀತಿ ಅವರು ಹೆಣಗಳನ್ನು ಸುಡುತ್ತಾರೆ, ನಾವು ಹೆಣಗಳನ್ನು ಕೂಳ್ತೇವೆ. ಅದಲ್ಲದೆ ಅದು ಮದುವೆ ವಿಚಾರದಲ್ಲಿ ಅದೇ ರೀತಿ ಅವರಿಗೆ ಅವರ ಸಂಪ್ರದಾಯ ಪ್ರಕಾರ ತಂದೆ ತಾಯಿ ದಾರೆ ಹಿಡಿದುಕೊಡ್ತಾರೆ. ನಮ್ಮ ಮುಗೇರ ಸಂಸ್ಕೃತಿ ಪ್ರಕಾರ ಮಾವ ಆ ರೀತಿ ಅವರು ಕೊಡುತ್ತಾರೆ. ಅದಲ್ಲದೆ ಅವರು ಸ್ವಲ್ಪ ಬಿಳಿಯಾಗಿ ಗೋಧಿ ಬಣ್ಣದ ಮೈಕಟ್ಟಿನವರು, ನಾವು ಕಪ್ಪಾಗಿ ಇದ್ದೇವೆ, ಕಪ್ಪಾಗಿದ್ದು ದೃಢಕಾಯರು ಅಂತ ಅದನ್ನು ಕೊಡ್ತಾರೆ. ಅದಲ್ಲದೆ ನಮ್ಮಲ್ಲಿ ಅವರಲ್ಲಿ ಬಿಲ್ಲು ಬಾಣ ಇಲ್ಲ, ನಮ್ಮಲ್ಲಿ ಮೊಲ ಬೇಟೆಯಾಡುವಂತಹ ಬಿಲ್ಲು ಬಾಣ ಕಾರವಾರದ ಮೀನುಗಾರ ಮುಗೇರರಲ್ಲಿ ಇಲ್ಲ. ನಮ್ಮ ಹತ್ರ ಬಿಲ್ಲು ಬಾಣಗಳು ಉಂಟು, ಅದೊಂದು ನಮ್ದು ಲಾಂಛನ. ಅಲ್ಲದೆ ಇದೊಂದು ಭಾರಿ ಮುಖ್ಯವಾದ ಪ್ರಶ್ನೆ ಸರ್. 1076ಕ್ಕಿಂತ ಮುಂಚೆ ಅವರು ಪರಿಶಿಷ್ಟ ಜಾತಿಯನ್ನು ಪಡ್ಕೊಳ್ಳಿಲ್ಲ ಅಂತ ಕ್ಲಿಯರ್ ಆಗಿ ಅಧ್ಯಯನದಲ್ಲಿ ಹೇಳಿದೆ. ಇದು ಇಲ್ಲಿ ಚಿಂತನೆ ಮಾಡ್ಬೇಕಿದ್ರು. ಹಾಗಾದ್ರೆ ಅವರು 1956ರಲ್ಲಿ ನಾವು ನೈಜವಾದ ಮುಗೇರರು, ನೈಜವಾದ ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡು ಸಾಧಾರಣ ಒಂದು 20 ವರ್ಷದಿಂದ ಬಂದಿದ್ದೇವೆ. ಆವಾಗ ಯಾರದ್ದು ತಕರಾರಿಲ್ಲ, ತಂಟೆ ಇಲ್ಲ. ಆದರೆ ನಾವು 1950ರಿಂದಲೂ ಪರಿಶಿಷ್ಟ ಜಾತಿ ಅಂತ ಇದು ಸರ್ಟಿಫಿಕೇಟ್ ತಗೊಳ್ತಾ ಇದ್ದೇವೆ, ಅದಕ್ಕೆ ಬೇಕಾದ ಸರ್ಕಾರ ಸವಲತ್ತನ್ನು ಪಡೆಯುತ್ತದೆ. ಇದು ಬಾರಿ ಮುಖ್ಯವಾದದ್ದು ಸರ್. ಇದು ಕುಲಶಾಸ್ತ್ರಿ ಅಧ್ಯಯನದಲ್ಲಿ ನಮ್ಮ HK ಭಟ್ ಅವರು ಸರ್ಕಾರಕ್ಕೆ ಸಲ್ಲಿಸಿದಂತ ವರದಿ. ಅದಲ್ಲದೆ ಇನ್ನು ಕೆಲವು ಇದರಲ್ಲಿ ಒಂದು ಉಂಟು. ಒಂದು ಇಲ್ಲಿ ಸೀತಾರಾಮ ಬಾರಿ ಸ್ಪಷ್ಟ ಏನಂತ ಹೇಳಿದ್ರೆ, ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮೊಗೇರ ಸಮುದಾಯದವರು ಪರಿಶಿಷ್ಟ ಜಾತಿ ಸಮುದಾಯದವರು ಒಂದು, ಮತ್ತೆ ಉತ್ತರ ಕನ್ನಡದ ಕರ್ನಾಟಕದ ಉತ್ತರ ಕನ್ನಡದ ಕಾರವಾರ ವ್ಯಾಪ್ತಿಯ ಉತ್ತರ ಕನ್ನಡದ ಅಲ್ಲಿಯ ಮೊಗೇರ ಸಮುದಾಯದವರು ಅವರು ಪರಿಶಿಷ್ಟ ಜಾತಿ ಸಮುದಾಯದವರು ಅಲ್ಲ. ಮತ್ತು ಅವರ ಆಚರಣೆ, ಸಾಂಸ್ಕೃತಿಕ ಆಚರಣೆ, ಆರಾಧನೆ ಮತ್ತು ಇಲ್ಲಿಯ ಮಂಗಳೂರು ಮತ್ತು ಉಡುಪಿಯ ಮೊಗೇರ ಸಮುದಾಯದವರ ಆಚರಣೆ ಎಲ್ಲವೂ ಸಂಪೂರ್ಣ ಭಿನ್ನ. ಕಸುಬು ಭಿನ್ನ, ಹೌದು, ಆಚರಣೆಗಳು ಒಂದು ಬಿಟ್ಟು ಹೋಗಿದೆ ಸರ್. ಅದೇ ನಮಗೆ ಅವರಿಗೆ ವೈಭವಿಕವಾಗಿ ಸಾಮಾಜಿಕವಾಗಿ ಕೊಡುವುದು, ಅವರಿಗೆ ನಮ್ಮವರ ಹೆಣ್ಣನ್ನು ಕೊಡುವುದು ಅಥವಾ ಅಲ್ಲಿಂದ ತರುವುದು ಇಷ್ಟರ ತನಕವೂ ಇಲ್ಲ. ಇದು ಹಾಗಾಗಿ ಯಾವುದೇ ಸಾಮ್ಯತೆ ಇಲ್ಲ. ಅವರು ಸವರ್ಣೀಯರಾಗಿರ್ತಾರೆ, ಹಾಗಾಗಿ ಪರಿಶಿಷ್ಟರೇ ಅಲ್ಲ ಸರ್. ಇದು ಇಷ್ಟ ತನಕ 1950ರಿಂದ ಇರ್ಬೋದು ಅಥವಾ 76 ನಂತರ ಇರ್ಬೋದು. ಈಗ ಇಷ್ಟು ಬಾರಿ ಸ್ಪಷ್ಟವಾಗಿ ಕುಲಶಾಸ್ತ್ರೀಯ ಅಧ್ಯಯನಗಳಿರುವಾಗ ದೇವದಾಸ್ ಅವರೇ, ಅವರು ಉತ್ತರ ಕನ್ನಡದವರು, ನಾವು ಕೂಡ ಪರಿಶಿಷ್ಟ ಜಾತಿಯವರು, ನಾವು ಕೂಡ ಇದೇ ದಕ್ಷಿಣ ಕನ್ನಡ ಉಡುಪಿಯ ಮೊಗೇರ ಸಮುದಾಯದವರೇ ಅಂತ ಹೇಳಿಕೊಳ್ಳಿಕ್ಕೆ ಅಥವಾ ಬೇಡಿಕೆ ಇಡ್ಲಿಕ್ಕೆ ಅಥವಾ ಇವತ್ತು ಅವರು ಧರಣಿ ಕೂತ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂತ? ಯಾವ ನೆಲೆಯಲ್ಲಿ? ಯಾಕಂದ್ರೆ ಇವತ್ತು ಯಾರೋ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದಾರ, ಅವರಿಗೆ ಸಿಗಬೇಕಂತ ಸೌಲಭ್ಯದ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಚಿಂತನೆ ಮಾಡಬೇಕಾಗಿದೆ. ಯಾವತ್ತೂ ಕೂಡ ಅಸ್ಪೃಶ್ಯತೆಯನ್ನು ಎದುರಿಸದೆ ಇರುವಂತ ಉತ್ತರ ಕನ್ನಡದ ಮೊಗೇರರಿಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿರುವ ಮೊಗೇರರಿಗೂ ಇರುವಂತ ಅಥವಾ ಅವರು ಅನುಭವಿಸಿದಂತ ನೋವು ಮತ್ತು ಕಷ್ಟ ಅದು ಈಗಿನ ಜನಪ್ರತಿನಿಧಿಗಳು ಅರ್ಥ ಆಗುದಿಲ್ಲ. ಇಲ್ಲ, ಅರ್ಥ ಆಗಲ್ಲ. ಅವರಿಗೆ ಬೇಕಾದ್ದು ಕೆಲವು ಜನರ ಓಟು ಬೇಕಲ್ಲಿ. ಈಗ ವೆರಿ ಇಂಪಾರ್ಟೆಂಟ್. ಈಗ ಅಂಗಾರ ಅವರು ಯಾವ ಸಮುದಾಯದವರು? ಅವರು ಪರಿಶಿಷ್ಟ ಜಾತಿ, ಮೊಗೇರ ಸಮುದಾಯದವರು. ಎಸ್, ನಾವು ಅವರಿಗೆ ಪ್ರಯತ್ನ ಮಾಡೋ, ಅವರು ಕಾಲ್ಗೆ ಸಿಗ್ತಾರ ಅಂತ. ಈಗ ನೀವು
ಈ ವಿಚಾರವನ್ನು ಅವರ ಹತ್ರ ಏನಾದರೂ ಪ್ರಸ್ತಾಪ ಮಾಡಿದಾಗ, ನಾನು ಇಲ್ಲೆಲ್ಲ ಪತ್ರ ನೋಡಿದೆ ಅವರಿಗೆ, ನೀವು ಅವರ ಮೂಲಕ ಪತ್ರ ಬರೆದದ್ದು ಅಥವಾ ಅವರಿಗೆ ಪತ್ರ ಬರೆದದ್ದೆಲ್ಲ ಇತ್ತು. ಈಗ ಒಂದು ನೇತೃತ್ವ ವಹಿಸಬೇಕಾಗಿತ್ತಲ್ಲ ಅವರು. ಅದಕ್ಕಿಂತ ಹೋಗಿ ನೇತೃತ್ವ ವಹಿಸಿದ್ದಾರೆ ಸರ್. ನೇತೃತ್ವ ವಹಿಸಿ ಈಗಿನ ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ಸಚಿವರ ಹತ್ರ ಅವರ ಅಲ್ಲಿಗೆ ಹೋಗಿ ಅವರ ಆಫೀಸಿಗೆ ಹೋಗಿ ಅದಕ್ಕೆ ಬೇಕಾದ ಮನವಿ ನಾವು ಮನವಿ ಕೊಟ್ಟಿದ್ದೇವೆ, ಇದನ್ನು ಪರಿಹರಿಸಬೇಕು. ಲಾಸ್ಟ್ ಟೈಮ್ ಅಲ್ಲಿ ಕಾರವಾರದಲ್ಲಿ ಇದೇ ರೀತಿ ಒಂದು ಗೊಂದಲ ಆದಾಗ ಶ್ರೀನಿವಾಸ ಪೂಜಾರಿ ಅವರು ನಾನು ಕೂಡಲೇ ಅದನ್ನು ಬಗೆಹರಿಸ್ತೇನೆ ಎಂತದಂತ ನಿಮ್ಮಿಬ್ಬರ ಒಳಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಿ ಅವರಿಗೆ ವಿವರವಾಗಿ ಸಲ್ಲಿಸಿ ನಮ್ಮ ಸಚಿವರ ಸನ್ಮಾನ್ಯ ಸಚಿವರಾದ ಅಂಗರವರ ಮುಖಾಂತರವೇ ಅವರ ಆಫೀಸ್ನಲ್ಲಿ ನಾವು ಇದು ಮನವಿಯನ್ನೆಲ್ಲ ಸಲ್ಲಿಸಿದ್ದೇವೆ. ಅದಕ್ಕಿಂತ ಮುಂಚೆಯೂ ಸಹ ನಾವು ಸಲ್ಲಿಸಿದ್ದೇವೆ. ಅವರು ನಿಜವಾಗಿ ನಮ್ಮ ಒಟ್ಟಿಗೆ ಇದ್ದರೆ ಬೆಂಬಲವಾಗಿ ಇದ್ದಾರೆ. ಈಗ ನಿಮ್ಮೊಟ್ಟಿಗೆ ಬೆಂಬಲ ಇದ್ರೆ ನಾನು ಕೇಳುವಂಥದ್ದು ಅಟ್ಲೀಸ್ಟ್ ಒಂದು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗಿ ನಿಮ್ಮನ್ನು, ಅಶೋಕ್ ಅವರೇ ಅಥವಾ ದೇವದಾಸ್ ಅವರೇ, ಡೇಟ್ ಕೊಟ್ಟಿದ್ದಾರೆ. ಈಗ ಇಷ್ಟು ಸಮಯದಿಂದ ಇದು ವಿವಾದ ನಡೀತಾ ಉಂಟು, ತಕರಾರು ನಡೀತಾ ಉಂಟು, 30 ವರ್ಷದಿಂದ ಇದು. ಹೌದು. ಈಗ ಮತ್ತೆ ನಿಮ್ಮದೇ ಸಮುದಾಯದವರಂತ ಕೂಡ ಹೇಳ್ತೀರಿ. ಒಂದು ಸಮುದಾಯಕ್ಕೆ ನೇರವಾಗಿ ನೇತೃತ್ವ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ಟೇಬಲ್ ಗುದ್ದಿ ಹೇಳಬೇಕಿತ್ತಲ್ವಾ? ಯಾಕಂದ್ರೆ ಇದು ನೋಡಿ, ನಾನೇ ಸಾಕ್ಷಿ. ಇವತ್ತು ಉತ್ತರ ಕನ್ನಡದ ಮುಗೇರರು ಬೇರೆ, ದಕ್ಷಿಣ ಕನ್ನಡದ ಮುಗೇರರು ಬೇರೆ. ಈಗ ಈ ರೀತಿಯಾಗಿ ಸುಳ್ಳು ಜಾತಿ ಪ್ರಮಾಣ ತಗೊಳ್ತಾ ಇದ್ದಾರೆ, ನಮ್ಮ ಸಮುದಾಯದವರಿಗೆ ಅನ್ಯಾಯ ಆಗ್ತಾ ಉಂಟು ಅಂತ ಏನ್ ಹೇಳ್ತೀವಿ? ಯಾವತ್ತಾದ್ರೂ ಹೇಳಿದಾರ? ಸರ್ ಅದ್ರಲ್ಲಿ ಒಂದೇ ಸ್ವಲ್ಪ ಕಾನೂನು ತೊಡಕಿ ಇರ್ಬೋದು ಸರ್, ಸ್ವಲ್ಪ ನ್ಯಾಯಾಲಯದಲ್ಲಿ ಇರುವುದರಿಂದ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ. ಹಾಗಾಗಿ ಸ್ವಲ್ಪ ನನಗೆ ಅದರಲ್ಲಿ ಹಿನ್ನಡೆ ಇದ್ದೇನೆ. ಅದರಲ್ಲೇ ಈಗ ನ್ಯಾಯಾಲಯದ ಆಗಿ ಈಗ ಇದರದ್ದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವಂತ ಈಗ ನ್ಯಾಯಾಲಯದಲ್ಲಿ ಇರಲಿ. ಈಗ ತಕರಾರುಗಳು, ವಾದಗಳು, ವಿವಾದಗಳು ನ್ಯಾಯಾಲಯದಲ್ಲಿ ಇರಲಿ, ನೋ ಪ್ರಾಬ್ಲಮ್. ನ್ಯಾಯಾಲಯದಲ್ಲಿ ಇರುವಾಗ ನೀವು ಮಾತಾಡಬಾರ್ದಂತ ಏನು ಹೇಳುವುದಿಲ್ಲ ನ್ಯಾಯಾಲಯ. ನಿಮ್ಮ ಅಭಿಪ್ರಾಯವನ್ನು ನೀವು ಮಂಡಿಸಬಹುದು, ಸಾರ್ವಜನಿಕವಾಗಿ ಕೂಡ ನೀವು ನಿಮ್ಮ ಹಕ್ಕೊತ್ತಾಯವನ್ನು ಮಾಡಬಹುದು. ವಿಚಾರದಲ್ಲಿ ನಾನು ಸ್ವಲ್ಪ ಹೇಳಿಕೆ ಬಯಸ್ತೇನೆ. ನೋಡಿ, ಈ ವಿಚಾರ ಕೇವಲ ನ್ಯಾಯಾಲಯದಲ್ಲಿ ಮಾತ್ರ ಉಳಿದಿಲ್ಲ, ಇದು ಇವಾಗ ಬೀದಿಗೆ ಬಂದಿದೆ. ನೀವು ಹೇಳಿದ ಪ್ರಶ್ನೆ ಕೂಡ ಬಹಳ ಔಚಿತ್ಯವಾದಂಥದ್ದು. ಮಾನ್ಯ ಸಚಿವರಾದಂತ ಅಂಗರ್ ಅವರು 30 ವರ್ಷಗಳಿಂದ ಈ ಭಾಗದ ಅಸ್ಪೃಶ್ಯ ಜನಾಂಗವನ್ನು ಪ್ರತಿನಿಧಿಸತಕ್ಕಂತ ಓರ್ವ ಏಕೈಕ ಸಚಿವರವರು. ಇತ್ತೀಚೆಗೆ ಅವರು ಕ್ಯಾಬಿನೆಟ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಸಿದ್ದರಾಮ ಕೊಂಚಾಡಿ ಅವರು ಹೇಳಿದ್ರು ಏನಂತ ಹೇಳಿದ್ರೆ, ನಾವು ಕೂಡ ಅವರನ್ನು ಭೇಟಿ ಮಾಡಿದ್ದೇವೆ. ಅದರಲ್ಲಿ ಒಬ್ಬ ನಾನು ಕೂಡ ಆ ನಿಯೋಗದಲ್ಲಿ ನಾನು ಕೂಡ ಹೋಗಿದ್ದೆ, ಮಾತಾಡಿದ್ದೆ. ಆದ್ರೆ ನಾನು ಹೇಳೋದು, ಅವರ ಪ್ರಯತ್ನ ಏನು ಕೂಡ ಸಾಲದಿತ್ತು. ಯಾಕಂತ ಹೇಳಿದ್ರೆ, ಈಗ ಹೌದು, ಯಾರು ಕೂಡ ಇದು ಬೇಜಾರು ಪಟ್ಟುಕೊಳ್ಳುವಂತ ವಿಷಯ ಇಲ್ಲ. ಯಾಕಂತ ಹೇಳಿದ್ರೆ, ಈ ವಿಚಾರವಾಗಿ ಯಾವತ್ತೂ ಕೂಡ ಅದರಿಂದ ಒಳಗಡೆ ಅವರು ಮಾತಾಡಿದ್ದು ನಾನು ಕೇಳಲಿಲ್ಲ. ಈ ವಿಚಾರವಾಗಿ ಕಳೆದ 30 ವರ್ಷಗಳಿಂದ ಸದ್ದು ಮಾಡ್ತಾ ಉಂಟು ಇದು. ನಮ್ಮಲ್ಲಿ ನಾನು ಈಗಲೂ ಕೂಡ ನೆನಪಿಸಲಿಕ್ಕೆ ನಾನು ಬಯಸ್ತೇನೆ, 30 ವರ್ಷಗಳಿಂದ ಅಂಗಾರ ಅವರು MLA ಕೂಡ ಆಗಿದ್ದಾರೆ. 30 ವರ್ಷಗಳಿಂದ ಅವರು MLA ಆಗಿದ್ದಾರೆ. 30 ವರ್ಷಗಳಿಂದ ಇಶ್ಯೂ ಲೈವ್ ಆಗಿ ಉಂಟು. ನಾನು ಈಗ ಈ ಮಾಧ್ಯಮದ ಮುಖ್ಯ ಒಬ್ಬ ವ್ಯಕ್ತಿಯನ್ನ ನಾನು ನೆನಪಿಸಲಿಕ್ಕೆ ನಾನು ಬಯಸ್ತೇನೆ, ನಿರ್ಮಲ್ ಕುಮಾರ್. ಈ ಸಮುದಾಯದ ಓರ್ವ ನಾಯಕರು ಕೂಡ. ಅವರು ಮುಗೇರ ಸಮುದಾಯಕ್ಕೆ ಒಂದು ನ್ಯಾಯ ಕೊಡ್ಬೇಕಂತಕ್ಕಂಥ ವಿಚಾರದಲ್ಲಿ ಸಿದ್ದರಾಮ ಕೊಂಚಾಡಿ ಗೊತ್ತುಂಟು. ಅವರು ಕಾರವಾರ ತನಕ ಪಾಪ ಈ ಇಳಿ ವಯಸ್ಸಿನಲ್ಲಿ ಕೂಡ ಅವ್ರು ಹೋಗ್ತಾ ಇದ್ರು, ಒಂದಷ್ಟು ಹುಡುಗರನ್ನ ಕಟ್ಟಿಕೊಂಡು ನ್ಯಾಯಾಲಯದಲ್ಲಿ ಕೂಡ ಅವರು ಹೋಗ್ತಾ ಇದ್ರು, ಅಲ್ಲಿ ಹೋಗಿ ಕಾಯ್ತಾ ಇದ್ರು ಅಲ್ಲಿ. ಹಾಗಾಗಿ ಇಷ್ಟೆಲ್ಲ ನಮ್ಮ ಮುಖಂಡರಲ್ಲಿ ಮಾಡುವಾಗ ನಮ್ಮದೇ ಶಾಸಕರು, ಸಚಿವರು ಅವರು ಈ ವಿಚಾರದಲ್ಲಿ ಅವರ ಪ್ರಯತ್ನ ಅದು ಏನೂ ಸಾಕಾಗುವುದಿಲ್ಲ. ಅವರು ಮಾತಾಡಬೇಕಿತ್ತು, ಅವರು ಪಬ್ಲಿಕ್ ಅಲ್ಲಿ ಮಾತಾಡಬೇಕಿತ್ತು, ಅಥವಾ ಸದನದ ಒಳಗಡೆ ಅವರು ಮಾತಾಡಬೇಕಿತ್ತು. ಬೇರೆ ಬೇರೆ ಉಪಜಾತಿಗಳದ್ದು ಜಂಗಮ ಇರಲಿ. ಉತ್ತರ ಕನ್ನಡದ ಅಲ್ಲಿಯ ಜನಪ್ರತಿನಿಧಿಗಳು ಅಲ್ಲಿಯ ಮೊಗೇರರ ಪರವಾಗಿ ಬೀದಿಯಲ್ಲಿ ಮಾತಾಡ್ತಾರೆ. ಹೌದು, ಮಾತಾಡ್ತಾರೆ. ಸುನಿಲ್ ನಾಯ್ಕ್ ಅಲ್ಲಿ ಸಚಿವರು ಅವರು ಮಾತಾಡ್ತಾರೆ, ನಾವು ನಿಮ್ಮೊಂದಿಗಿದ್ದೇವೆ. ಅಥವಾ ಬೇರೆ ನಮ್ಮ ಜಂಗಮ ವಿಷಯ ಬೇರೆ ಜಂಗಮ ವಿಷಯ ಬರುವಾಗ ಅಲ್ಲಿ ಸದನದ ಒಳಗಡೆ ಬೇರೆ ಬೇರೆ ಸಚಿವರು ಮಾತಾಡ್ತಾರೆ, ಶಾಸಕರು ಮಾತಾಡ್ತಾರೆ. ಈ 30 ವರ್ಷಗಳಿಂದ ಅನುಭವಿಸಿದಂತ ಸಮಸ್ಯೆಯ ಬಗ್ಗೆ ನಮ್ಮ ಸಚಿವರು ಯಾಕೆ ಮಾತಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರ. ಹಾಗಾಗಿ ನಾನು ಮಾನ್ಯ ಸಚಿವರಲ್ಲಿ ನಾನು ಮಾಧ್ಯಮದ ಮುಖೇನ ನಾನು ವಿನಂತಿ ಮಾಡ್ತೇನೆ ಅಂತ ಹೇಳಿದ್ರೆ, ಸರ್, ನೀವು ಈ ಜಿಲ್ಲೆಯ ಸಮಸ್ತ ಪರಿಶಿಷ್ಟರ ಒಂದು ಪ್ರತಿನಿಧಿಯಾಗಿ ಸದನವನ್ನು ಅಲಂಕರಿಸಿದ್ದೀರಿ. ಹಾಗಾಗಿ ನಿಮ್ಮ ಧ್ವನಿ ಉಂಟಲ್ಲ, ಇವತ್ತು ಇಡೀ ರಾಜ್ಯ, ಇಡೀ ದೇಶಕ್ಕೆ ಕೇಳಬೇಕು. ಯಾಕಂತ ಹೇಳಿದ್ರೆ ನೀವು ಮೂಕರಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೀವು ಬಾಯಿ ಬಿಚ್ಚಿ ಮಾತಾಡಬೇಕು. ಇವತ್ತು ಮುಗೇರ ಸಮುದಾಯ, ನೀವು ನಿಜವಾಗಿ ಕೂಡ ಮುಗೇರ ಸಮುದಾಯ ಇವತ್ತು ಬೀದಿಗೆ ಬಂದಿದೆ. ಇಲ್ಲಿ ದಾಖಾ ಜಿಲ್ಲೆಯಲ್ಲಿ 23ನೇ ತಾರೀಕು ದೊಡ್ಡ ಪ್ರತಿಭಟನೆ ನಡೀತಾ ಇದೆ ಜಿಲ್ಲೆಯಲ್ಲಿ. ನಾವು ಈ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ, ಬೀದಿಗೆ ಬರಲಿಕ್ಕೆ ಯಾಕೆ ಅವಕಾಶ ಆಯ್ತು ಅಂತ ಹೇಳಿದ್ರೆ, ನಮ್ಮ ಸಚಿವರ ವೈಫಲ್ಯತೆಯಲ್ಲಿ ಇದ್ದಿದ್ದರಿಂದ ನಾವು ಇವತ್ತು ಬೀದಿಗೆ ಬರಬೇಕಾಯ್ತು.
ಇಲ್ಲದಿದ್ರೆ ನಾವು ನಮ್ಮ ಸಚಿವರ ಒಂದು ಧ್ವನಿ ಎತ್ತಿದ್ರೆ ಸದನ ಒಳಗಡೆ ಅದಕ್ಕೆ ಒಂದು ಬೆಲೆ ಬರ್ತಿತ್ತು, ಅರ್ಥ ಬರ್ತಿತ್ತು. ಇದು ಅವರದ್ದು ಪ್ರಯತ್ನ ಏನು ಸಾಕಾಗುದಿಲ್ಲ, ನಾನು ಹೇಳಿಕೆ ಬಯಸ್ತೇನೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಇನ್ನೊಂದು ಕಾರವಾರದಲ್ಲಿ ಯಾಕೆ ಈ ರೀತಿ ಪ್ರತಿಭಟನೆಗೆ ಬಂದಿದ್ದಾರೆ, ಏನು ವಿಚಾರ ಅಂತ ನೀವು ಕೇಳಿದಿರಿ, ಆಗ್ಲೇ ಪ್ರಶ್ನೆ ಕೇಳಿದಿರಿ. ಇಲ್ಲಿ ಏನಂತ ಹೇಳಿದ್ರೆ, ಸರ್ಕಾರ, ಪ್ರಾಧಿಕಾರ ಇವತ್ತು ಯಾರು ಕಳ್ಳ ಮಾರ್ಗದಲ್ಲಿ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದ್ದಾರೆ ಅವರ ವಿರುದ್ಧ ಇವತ್ತು FIR ದಾಖಲಾಗಿದೆ. 89 ಮಂದಿಯ ಮೇಲೆ 81 ಮಂದಿಯನ್ನ ಸರ್ಕಾರ ವಜಾಗೊಳಿಸಿದೆ. 1090 ಮಂದಿಯ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಈ ಒಂದು ಕೇಸ್ ಸೊ ಹಾಗಿದ್ರೆ ಒಂದು ಇಲ್ಲಿ ದೇವದಾಸ್ ಅವರೇ ಮತ್ತು ಅಶೋಕ ಇದು ಕುಂಚವಾಡಿ ಅವರ ಜೊತೆ ಸೀತಾರಾಮ್ ಅವರೇ, ಒಂದು ಮಟ್ಟಿಗೆ ಸರ್ಕಾರದಲ್ಲಿ ಕೂಡ ಒಂದು ಸ್ಪಷ್ಟತೆ ಇದೆ. ಏನು ಉತ್ತರ ಕನ್ನಡದ ಮೊಗೇರರು ಪಡೆದುಕೊಂಡಿರುವಂಥ SC ಸರ್ಟಿಫಿಕೇಟ್ ಅದು ವ್ಯಾಲಿಡ್ ಅಲ್ಲ, ಅದು ಅಕ್ರಮ ಅಥವಾ ಸುಳ್ಳು. ಯಾಕಂತ ಹೇಳಿದ್ರೆ ಈಗ ನೀವು ಹೇಳೋ ಪ್ರಕಾರ ಅವರ ಮೇಲೆ ಪ್ರಕರಣ ದಾಖಲಾಗಿದೆ, FIR ಆಗ್ತಾ ಉಂಟು ಅಥವಾ ಕ್ರಮ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಂಧನ ಭೀತಿಯಲ್ಲಿದ್ದಾರೆ ಸರ್, ಬಂಧನ ಭೀತಿಯಲ್ಲಿದ್ದಾರೆ. ಏನು ಬಂಧನ ಭೀತಿಗೆ ಒಳಗಾದಂತ ಇವರು ಇನ್ ಏನ್ ನಾವು ಎಲ್ಲ ಮುಗೀತು ಅಂತ ಹೇಳಕ ಮಾಡುವಿಲ್ಲ ಮಡಿ ಅನ್ನುವಂತ ಸೂತ್ರಕ್ಕೆ ಬಂದಿದ್ದಾರೆ. ಬಂದಿಗೆ ಬೀದಿಗೆ ಬಂದಿದ್ದಾರೆ. ಅವ್ರಿಗೆ ಇರುವಂತದ್ದು ಇನ್ನು ಲಾಸ್ಟ್ ಆಪ್ಷನ್ ಏನಂತ ಹೇಳಿದ್ರೆ ಬೀದಿಗೆ ಬರುವಂತದ್ದು, ಮತ್ತೆ ಬೇರೆ ಏನು ಆಪ್ಷನ್ ಇಲ್ಲ ಇಲ್ಲಿ. ಇದು ಈಗ ಸರ್ 2010ರಿಂದ ಈ ಕುಲಶಾಸ್ತ್ರಿ ಅಧ್ಯಯನ ಆದ ನಂತರದಿಂದ ಅವರಿಗೆ ಇಲ್ಲಿ ಉಂಟು ಸರ್ ಇದರಲ್ಲಿ ಕುಲಶಾಸ್ತ್ರಿ ಅಧ್ಯಯನದಲ್ಲಿ 2010ರಿಂದ ಅವರಿಗೆ ನೈಜ ಮುಗೇರ ಆಗದಿದ್ದರಿಂದ ಅದು ಜಾತಿ ಪರಿಶೀಲನಾ ಸಮಯದಲ್ಲಿ ಅಧ್ಯಕ್ಷರಾದ DC ಅವರಿಗೆ ಅವರು ವಹಿಸಿಕೊಟ್ಟಿದ್ದಾರೆ. ಕುಲಶಾಸ್ತ್ರಿ ಅಧ್ಯಯನವನ್ನು ಅಂಗೀಕರಿಸಿದೆ, ಇಲ್ಲಿ ತೀರ್ಮಾನಿಸಿದ್ದು. ಅಂತೆಯೇ ಈ ಕೆಳಗಿನ ಅಂಗೀಕರಿಸಿದೆ. ಪ್ರಸ್ತಾವನೆಯಲ್ಲಿ ತಿಳಿಸಿದ ಅಂಶ ಹಾಗೂ ದಾಖಲೆಗಳ ಆಧಾರದಲ್ಲಿ ದಿನಕರ ವೈದ್ಯನ ಮನೆಯವರು ಹಿಂದುಳಿದ ಪ್ರವರ್ಗ 1ಕ್ಕೆ ಸೇರಿರುವುದು ಕಂಡುಬರುವುದಿಲ್ಲ. ಪರಿಶಿಷ್ಟ ಜಾತಿಗೆ ಸೇರಿದ ಮೊಗೇರ ಜಾತಿಗೆ ಸೇರಿಲ್ಲದಿರುವುದರಿಂದ ಸದರಿಯವರಿಗೆ ಜಾತಿ ಸಿಂಧುತ್ವ ಪ್ರಮಾಣ ನೀಡಲು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯು ನೀಡದಿರಲು ತೀರ್ಮಾನಿಸಿದೆ. ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡಲು ನಿರಾಕರಿಸಿ ಆದೇಶಿಸಿದೆ. ಹಾಗೂ ಅರ್ಜಿದಾರರು ಸದರಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈಗ 2010ರಿಂದ ಅವರಿಗೆ ಈಗ ಮೊಗೇರ್ ಜಾತಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಜಾತಿ ಸರ್ಟಿಫಿಕೇಟ್ ಅನ್ನು ಸರ್ಕಾರವೇ ನಿಲ್ಲಿಸಿದೆ. ಆಯೋಗದಲ್ಲಿ ಈಗ ಕ್ಲಾರಿಫಿಕೇಶನ್ ಕೊಟ್ಟದ ಅವರು ಬರೋದು. ಇಲ್ಲಿ ದಿನಕರ ಬೈದಿನ ಮನೆಯವರು ಅವರು ಒಂದು ಏನು ಕೋರ್ಟ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋದಾಗ ಏನಾಯ್ತು, ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ ಏನಂತ ಹೇಳಿದ್ರೆ 92ರಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವಿಸಿತ್ತು, ಅದು ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತು ಅಂತ ಹೇಳಿದ್ರೆ, ಪ್ರತಿಯೊಂದು ಜಿಲ್ಲೆಯ ಕಲೆಕ್ಟರ್ಗಳು ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಎಲ್ಲವೂ ಕೂಡ ಅವರ ಸಮಿತಿಯಲ್ಲೇ ನಿರ್ಣಯ ಯಾಕಂತ ಹೇಳಿ ಅವರಿಗೆ ಪವರ್ ಕೊಟ್ಟಿದೆ. ನಮ್ಗೆ ಅದು ಕೈ ಹಾಕ್ಲಿಕ್ಕೆ ಬರಲ್ಲ, ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಕ್ರಮ ತಗೊಳ್ಬೇಕಂತಕ್ಕಂತ ಒಂದು ಆದೇಶ ಮಾಡಿದೆ. ಅಂದ್ರೆ ಈ ರೀತಿಯ ಗೊಂದಲಗಳು ಬಂದಂತ ಸಂದರ್ಭದಲ್ಲಿ ಆತನ ಜಾತಿ ಯಾವುದು ಮತ್ತು ಯಾವ ಪ್ರವರ್ಗಕ್ಕೆ ಸೇರಿದವನು ಅನ್ನುವುದನ್ನು ಅಂತಿಮವಾಗಿ ನಿರ್ಧಾರ ಮಾಡೋದು ಆ ಜಿಲ್ಲಾಧಿಕಾರಿ. ಅದಕ್ಕೆ ಈ ಎಲ್ಲ ಆಧಾರಗಳನ್ನು ಬಳಸಿಕೊಳ್ಳಬಹುದು. ಹಾಗಾಗಿ ಆ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳು ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಟ್ಟಿಲ್ಲ, ಎಲ್ಲವನ್ನು ರದ್ದು ಮಾಡಿದ್ದಾರೆ. ರದ್ದು ಮಾಡಿದ ಸಂದರ್ಭದಲ್ಲಿ ಇವತ್ತು ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಅವರಿಗೆ ಅಲ್ಲಿ ಒಂಥರ ಚಡಪಡಿಕೆ ಶುರುವಾಗಿದೆ ಎಲ್ಲರಿಗೂ ಕೂಡ. ಹಾಗಾಗಿ ಬಹುಶಃ ಅಲ್ಲಿ ಎಲ್ಲರೂ ಅಂತ ಹೇಳಿದ್ರೆ ಬಹುಶಃ ಈ ಜಾತಿ ಪ್ರಮಾಣ ಪತ್ರ SC ಅಂತ ಪಡೆದುಕೊಂಡು ವಿವಿಧ ಉದ್ಯೋಗ ಸವಲತ್ತುಗಳನ್ನು ಪಡ್ಕೊಂಡವರು ಬಹುಶಃ ಇವತ್ತು ಚಡಪಡಿಕೆಯಲ್ಲಿದ್ದಾರೆ. ಈಗ ನಾನು ಹೇಳ್ಬೇಕಾದ್ರೆ ನೋಡಿ, ತಹಶೀಲ್ದಾರ್ ಆಗಿದ್ದಾರೆ, IAS ಆಫೀಸರ್ಗಳಾಗಿದ್ದಾರೆ, ಅದೇ ರೀತಿ ಜಡ್ಜ್ಗಳಾಗಿದ್ದಾರೆ. ಒಬ್ರು ಜಡ್ಜ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಒಬ್ರು ಜಡ್ಜ್ ಅವರ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡ್ಬೇಕಂತ ಹೇಳಿ. ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಸೇರ್ಕೊಂಡಿದ್ದಾರೆ, ಅಬಕಾರಿ ಇಲಾಖೆಯಲ್ಲಿ ಸೇರ್ಕೊಂಡಿದ್ದಾರೆ. ಹಾಗೇನೆ ಒಂದು ವಿಚಿತ್ರವಾದ ಸಂಗತಿ ಏನಂತ ಹೇಳಿದ್ರೆ, ಮೀನುಗಾರಿಕೆ ನಡೆಸಲಿಕ್ಕೆ ಸರ್ಕಾರ ಪ್ರೋತ್ಸಾಹ ಧನ ಕೊಡುತ್ತೆ, 1 ಕೋಟಿಗಿಂತಲೂ ಮಿಗಿಲು ಕೊಡ್ತದೆ. ಆ ಎಲ್ಲ ಒಂದು ಪ್ರೋತ್ಸಾಹ ಧನವನ್ನ ಇವರೇ ಬಾಚಿಕೊಂಡಿದ್ದಾರೆ. ಮತ್ತೆ ಬೇರೆ ಬೇರೆ ನಿಗಮಗಳಲ್ಲಿ ಸಿಗತಕ್ಕಂತಹ ಸವಲತ್ತುಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಹಾಗಾಗಿ SC ST ಗಳಿಗೆ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನ ಅವರು ಗಣನೀಯವಾಗಿ ತಗೊಂಡು ಎಲ್ಲ ಇದು ಮಾಡಿದ್ದಾರೆ. ಹಾಗಾಗಿ ಮೀಸಲಾತಿಯ ಒಂದು ನಿಜವಾದಂತಹ ಅರ್ಥ, ಸಾಮಾಜಿಕ ನ್ಯಾಯದ ಅರ್ಥ ಎಲ್ಲಿಗೆ ಹೋಯ್ತು? ಇವತ್ತು ನಾನು ಮಾತನಾಡಿದಾಗ ಮೊನ್ನೆ ತುಂಬಾ ಇದು ಬಂತು, ಥ್ರೆಟನಿಂಗ್ ಬಂತು ಉತ್ತರ ಕನ್ನಡದಿಂದ.
ತುಂಬಾ ಬಂದಿದೆ. ಏನಂತ ಹೇಳಿದ್ರೆ ನಿಮ್ಮ ನೋಡ್ಕೊಳ್ತೇವೆ, ಮಾತಾಡ್ತೇವೆ, ನಿಮ್ಮನ್ನು ಎಲ್ಲಿ ಸಿಗ್ತೀರಿ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಪೋಸ್ಟಿಂಗ್ ಎಲ್ಲ ಬಂದಿತ್ತು. ಹಾಗಾಗಿ ಇದು ದಾರಿ ತಪ್ಪಿಸುವಂತ ಹುನ್ನಾರ. ಹಾಗಾಗಿ ನಾನು ಸರ್ಕಾರವನ್ನ ಇಲ್ಲಿ ನೇರವಾಗಿ ತಗೊಳ್ಳೋದಾದ್ರೆ ಸರ್ಕಾರ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಒಂದು ಓಟಿನ ಆಸೆಗೆ ರಾಜಕೀಯ ಹಿತಾಸಕ್ತಿಗೋಸ್ಕರ ಸರ್ಕಾರ ಇರುವುದಲ್ಲ. ಈ ಸಾಮಾಜಿಕ ವಿಷಯವನ್ನ ಸರ್ಕಾರ ಕೂಡಲೇ ಬಗೆಹರಿಸಬೇಕು. ನ್ಯಾಯಾಲಯದಲ್ಲಿ ಒಂದು ವಿಚಾರ ಇದೆ, ಆದ್ರೆ ಕೇಂದ್ರ ಸರ್ಕಾರ ಕೂಡ ಒಂದು ಪತ್ರವನ್ನು ಕಳಿಸುವಂತದ್ದು, ಅವರ ಗಮನಕ್ಕೆ ಕೊಡುವಂತದ್ದು ಇದು ಯಾರ ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ. ಹಾಗಾಗಿ ಸರ್ಕಾರ ಇದರಲ್ಲಿ ನೇರವಾಗಿ ಇದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಬೇಕು. ದೇವದಾಸ್ ಅವರೇ, ಈಗ ಏನು ಈ ರೀತಿಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಉತ್ತರ ಕನ್ನಡದವರು ಅವರು ಕೂಡ ಬೀದಿಗೆ ಬಂದು ನಿಂತಿದ್ದಾರೆ. ಸೊ ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವ ಮೂಲ ಮುಗೇರ ಸಮುದಾಯದವರು ಏನೆಲ್ಲ ಮಾಡಬೇಕಂತ ಈಗ ತೀರ್ಮಾನಕ್ಕೆ ಬಂದಿದ್ದೀರಿ? ಈಗ ನನ್ನ ಪ್ರಕಾರ ಈಗ ಮೀನುಗಾರ ಮೊಗೇರ ಸಮುದಾಯದವರು ಈ ಮೊಗೇರ ಅಂತ ಈ SC/ST ಸಂಬಂಧಿಸಿದ ಸರ್ಟಿಫಿಕೇಟ್ ಕ್ಲೇಮ್ ಮಾಡ್ತಾ ಇದ್ದಾರಲ್ಲ, ಇದರ ಎಫೆಕ್ಟ್ ಇದೆಯಲ್ಲ ಕೇವಲ ಮೊಗೇರ ಸಮುದಾಯದಕ್ಕಲ್ಲ, ಇಡೀ ಎಂಟೈರ್ 101 ಜಾತಿಗಳ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಸೌಲಭ್ಯದ ಅಥವಾ ಏನು ಉದ್ಯೋಗ ಮೀಸಲಾತಿ ಇರ್ಬೋದು ಅಥವಾ ಬೇರೆ ರೀತಿಯ ಆದ್ದರಿಂದ ಇದರ ಬಗ್ಗೆ ಸರ್ಕಾರ ತಕ್ಷಣ ಗಮನ ಹರಿಸ್ತೀವಿ. ಇಲ್ಲಿ ಎಲ್ಲೆಲ್ಲಿ ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಈ ಥರದ ಮೀಸಲಾತಿಯನ್ನ ನಿಜವಾದಂಥ SC/STಗಳ ಪ್ರಯತ್ನವನ್ನು ನಡೆತೀವಿ. ಉದಾಹರಣೆಗೆ ಮೊನ್ನೆ ಈ ಬೇಡ ಜಂಗಮ ಅಂತ ಹೆಸರಲ್ಲಿ ವೀರಶೈವ ಜಂಗಮ ಯಾರು ನಮ್ಮ MP ರೇಣುಕಾಚಾರ್ಯ ಅವರ ಮಗಳು ಕೂಡ ಸರ್ಟಿಫಿಕೇಟ್ ಕ್ಲೇಮ್ ಮಾಡಿದ್ರು. ಅಂದ್ರೆ ಸರ್ಟಿಫಿಕೇಟ್ ಕ್ಲೇಮ್ ಮಾಡಿ ಆಮೇಲೆ ಕೊನೆಗೆ ಹೇಳಿದ್ರು ಅದು ಗೊತ್ತಿರದೆ ನಾವು ಪಡ್ಕೊಂಡದ್ದು ಅಂತ. ಗೊತ್ತಿಲ್ಲದೆ ಪಡ್ಕೊಂಡದ್ದು, ಕಂಪ್ಲೇಂಟ್ ಮಾಡಿದ ನಂತರ ಗೊತ್ತಿಲ್ಲದೆ ನಾವು ಪಡ್ಕೊಂಡದ್ದು ಸೌಲಭ್ಯ ತಗೊಳ್ಳಿಲ್ಲ. ಅಂದ್ರೆ ಇದು ಕಳ್ಳತನ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಗೊತ್ತಿಲ್ಲದೆ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಹೋದ ತಕ್ಷಣ ಸರ್ಟಿಫಿಕೇಟ್ ಕೊಡುವ ವ್ಯವಸ್ಥೆ ಉಂಟಲ್ಲ, ಅದರ ಬಗ್ಗೆ ಅನುಮಾನ ಬರುವಂತದ್ದು. ಹೌದು ಸರ್, ಖಂಡಿತ. ಇದು SC ಸರ್ಟಿಫಿಕೇಟ್ ಅನ್ನೋ ಸಿಕ್ಕಿದ ತಕ್ಷಣ ಎಲ್ಲವನ್ನೂ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅಂತ ಇದನ್ನು ಬೇರೆ ವಾಮ ಮಾರ್ಗದಲ್ಲಿ ಪಡ್ಕೊಳ್ಳುವಂತ ವ್ಯವಸ್ಥೆಗಳಾಗ್ತಾ ಇದೆ. ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಬೇಕು. ಯಾಕಂದ್ರೆ ಹಿಂದೆ ಕೂಡ ಆಗಿದೆ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ CRE ಸೆಲ್ ಅಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನದಲ್ಲಿ 1000 ಅರ್ಜಿಗಳು ಶುರು ಆಗಿದೆ. ಎಲ್ಲಿ ಅವರ ಮೇಲೆ ಕ್ರಮ ತಗೊಂಡಿದ್ದಾರೆ? ಯಾರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಗೊಂಡಿದ್ದಾರ ಅವರ ಮೇಲೆ ಸರಿಯಾದಂತ ಒಂದು ಶಿಕ್ಷೆ ಆಗ್ಬೇಕು ಅವರಿಗೆ, ಆಗ ಅದು ಸ್ಟಾಪ್ ಆಗುತ್ತೆ. ಇದು ಏನಿಲ್ಲ. ಈಗ ಎಷ್ಟೋ ಜನ ಈಗ ಬೇರೆ ಉದ್ಯೋಗಕ್ಕೆ ಹೋಗಿದ್ದಾರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು, ಇದಕ್ಕೆ ಪ್ರಮೋಷನ್ ಸಿಕ್ಕಿದೆ, ಅವ್ರು ಗೊತ್ತಾದ ತಕ್ಷಣ ಪ್ರಮೋಷನ್ ಹೆಲ್ಡ್ ಅಪ್ ಆಗಿದೆ, ಅವರ ಮೇಲೆ ಏನು ಆ್ಯಕ್ಷನ್ ಆಗಿದೆ? ಆದರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಈಗ SC/STಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಇವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಅವರನ್ನು ಸಾಮಾಜಿಕವಾದಂತ ಮುಂಚೂಣಿಗೆ ತರಬೇಕು ಅಂತ ಸಮಾಜದಲ್ಲಿ. ಈ ತರ ಈಗ ನಾನು ಕೇಳುವಂತದ್ದು ಚಳವಳಿ, ಈಗ ಇದಕ್ಕೆ ಸಂಬಂಧಪಟ್ಟಾಗಿ ಹೋರಾಟಗಳು ಯಾವ ರೀತಿ ಇರ್ತದೆ ಅಂತ. ಇದು ಸೀತಾರಾಮ್ ಅವರೇ, ಈಗ ನೀವು ಇದಕ್ಕೆ ಸಂಬಂಧಪಟ್ಟಾದ 2 ಎವಿಡೆನ್ಸ್ ತಮಗೆ ಹೇಳ್ತೇನೆ. 1883 ಆಮೇಲೆ ನಾವು 2 ನಿಮಿಷದಲ್ಲಿ ಮುಗಿಸಬೇಕಾಗಿದೆ ಮಾತುಕತೆಯನ್ನು. ಬಾಂಬೆ ರೆಸಿಡೆನ್ಸಿ ಕೆನರಾ ಗಜೆಟ್ ನಲ್ಲಿ ಉತ್ತರ ಕನ್ನಡ ಮೀನುಗಾರರು ಮುಂಬೈ ಪ್ರಾಂತ್ಯದಿಂದ ವ್ಯಾಪಾರಕ್ಕಾಗಿ ವಲಸೆ ಬಂದವರು ಅಂತ ದಾಖಲೆ ಉಂಟು. ಇದು ನಮ್ದಲ್ಲ, ಈ ಹಿಂದಲೇ ದಾಖಲೆ ಉಂಟು, 1883ರದ್ದು. ಅನಂತರ KS ಸಿಂಗ್ ಅವರು ಪುಸ್ತಕ ದಿ ಶೆಡ್ಯೂಲ್ ಕಾಸ್ಟ್ ಭಾಗ 2 ದಕ್ಷಿಣ ಕನ್ನಡ ಜಿಲ್ಲೆಯ ಮೊಲಬೇಟೆಯಾಡುವ ಪರಿಶಿಷ್ಟ ಜಾತಿಯ ಮೊಗೇರ ಬಗ್ಗೆ ಉಲ್ಲೇಖವಿದೆ. ಅಂದ್ರೆ ಆವಾಗದಿಂದಲೇ ನಮ್ಮ ಬಗ್ಗೆ ಉಲ್ಲೇಖವಿದೆ. ಈಗ ನಾವು ಅದನ್ನು ಕ್ರಿಯೇಟ್ ಮಾಡಿ ಹೇಳುವುದಲ್ಲ ಸರ್, ಇದು ನಿಜವಾಗಿ ತಾವೊಂದು ಅರ್ಥ ಮಾಡಿ ಹೇಳ್ಬೇಕು. ಒಂದು ಅದು 1976 ನಂತರ ಇವರು ಹೇಗೆ ಹುಟ್ಟಿ ಬಂದ್ರು ಅದೊಂದು, ಮತ್ತೆ ಈ ದಾಖಲೆ 1800 ಮತ್ತು ಇದು KS ಸಿಂಗಿನವರದ್ದು ಅದು ಆಲ್ರೆಡಿ ಯಾವಾಗಲೂ ಬಂದ 2 ಬುಕ್ ರೆಫರ್ ನಲ್ಲಿ ನಮ್ಮ ಬಗ್ಗೆ, ಪರಿಶಿಷ್ಟರ ಬಗ್ಗೆ ಮತ್ತು ಮುಗೇರರ ಬಗ್ಗೆ ಅದರಲ್ಲಿ ಉಲ್ಲೇಖಗಳಿದ್ದಾವೆ. ಹಾಗಾಗಿ ಈಗ ನಾವು ಇದನ್ನು ಹಂತವಾಗಿ ನಾವೊಂದು ಮೊಗೇರ ಸಂಘ, ಕರ್ನಾಟಕ ರಾಜ್ಯ ಮೊಗೇರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಮೊಗೇರ ಸಂಘ, ಮಂಗಳೂರು ತಾಲೂಕು ಸಂಘ, ಮತ್ತೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ಸಂಘಗಳ ಮುಖಾಂತರ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಮನ್ವಯ ಸಮಿತಿಯ ಎಲ್ಲ ಸಂಘಟನೆಗಳ ಮುಖಾಂತರ ಮತ್ತು ಪರಿಶಿಷ್ಟ ಪಂಗಡ ಎಲ್ಲರ ಸಹಕಾರದಿಂದ ನಾವು ಈಗ 1ನೇ ಹಂತವಾಗಿ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು 2 ತಾರೀಕಿಗೆ ಮಾಡಿದ್ದೇವೆ ಸರ್. ಸರ್ಕಾರದ ಗಮನ ಇರ್ತದೆ. ನಮ್ಮ ಅಹವಾಲನ್ನು ಸರ್ಕಾರಕ್ಕೆ ಮಂಡಿಸಲು ನಾವೊಂದು ಅಹವಾಲನ್ನು ತಂದಿದ್ದೇವೆ. ಅದರ ಪ್ರಕಾರ ಮೊನ್ನೆ ಪತ್ರಿಕಾಗೋಷ್ಠಿ ಆಯಿತು. ಹಾಗೆ ನಾವು 10ನೇ ತಾರೀಕಿಗೆ ನಾವು ಸನ್ಮಾನ್ಯ ರಾಜ್ಯಪಾಲರಿಗೆ ನಮ್ಮ ಹಕ್ಕುಗಳ ಒತ್ತಾಯದ ಬಗ್ಗೆ ನಾವೊಂದು ಸಮಾವೇಶ ಮಾಡಿ ತಾಲೂಕು ಆಫೀಸ್ ಎದುರುಗಡೆ ಪ್ರತಿ
ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನಾ ಧರಣಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ತಾಲೂಕಿನ ಎಲ್ಲ ತಾಲೂಕುಗಳಲ್ಲಿ ನಾವು ಒಂದು ಪ್ರತಿಭಟನೆಯಾಗಿ ನಮ್ಮ ಹಕ್ಕು ಏನುಂಟು ಅದನ್ನು ಯಾರು ಕಸಿದುಕೊಂಡಿದ್ದಾರೆ ಅಂತ ಸಾರ್ವಜನಿಕರಿಗೆ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮ ತಮ್ಮ ದೃಶ್ಯ ಮೇ ಮಾಧ್ಯಮದಲ್ಲಿ 10ನೇ ತಾರೀಕಿಗೆ ಮೇ 10ನೇ ತಾರೀಕು ಒಂದು ಮಾಡಿ ಎಲ್ಲ ತಾಲೂಕು ಎಲ್ಲ ತಾಲೂಕುಗಳಲ್ಲಿ ಮತ್ತೆ ಮೂರನೇದಾಗಿ ಸರ್ಕಾರಕ್ಕೆ ರಾಜ್ಯಪಾಲರ ಇವರ ತಹಶೀಲ್ದಾರ ಮುಖಾಂತರ ರಾಜ್ಯಪಾಲರಿಗೆ ಆದೇಶ ಮನವಿ ಕೊಡುವ ಸರ್ಕಾರದ ಗಮನ ಸೆಳೆಯುವಂತ ಕಾರ್ಯ. ಮೂರನೇದಾಗಿ ಜಿಲ್ಲಾಧಿಕಾರಿಗೆ ನಾಡ್ದು ಎಲ್ಲಾ ಜಿಲ್ಲೆಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಭಾಗಗಳಿಂದ ಮೊಗೇರ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜಾತಿಯ ಎಲ್ಲ ಸಮನ್ವಯ ಸಮಿತಿಯ ಸಂಘಟನೆಯೊಂದಿಗೆ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿ ಅದು ಎಷ್ಟನೇ ತಾರೀಕಿಗೆ? ಅದು 23/5ಕ್ಕೆ ದೊಡ್ಡ ಬೃಹತ್ ರ್ಯಾಲಿಯನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಗಮನಕ್ಕೆ ಹಾಗೂ ಮುಖ್ಯಮಂತ್ರಿಯವರಿಗೆ ಈ ವಿಷಯದ ಬಗ್ಗೆ ಅದೇ ರೀತಿ ನಮ್ಮ ಸಮಾಜ ಕಲ್ಯಾಣ ಸಚಿವರ ಇವರ ಗಮನ ತರುವುದು. ಅದಲ್ಲದೆ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅವರಿಗೆಲ್ಲ ಗೊತ್ತುಂಟು ನಾವು ಮುಗೇರರು ಯಾರು ಮೊಗವೀರರು ಯಾರು ಅಂತ ಎಲ್ಲ ನಮ್ಮ ಶಾಸಕರಿಗೆ ನಮ್ಮ ಪ್ರತಿನಿಧಿ ಗೊತ್ತುಂಟು. ಅವರಿಗೂ ಮತ್ತೆ ನಮ್ಮ MP ಅವರಿಗೂ ಈ ಕ್ಷೇತ್ರದ MP ಅವರಿಗೆ ಒಂದು ಮನವಿಯನ್ನು ಆ ದಿನ ಸಲ್ಲಿಸುವುದಂತ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಸರ್. ಹಾಗಾದ್ರೆ 10ನೇ ತಾರೀಕಿಗೆ ನೀವು ಹೇಳುವಾಗ ಎಲ್ಲಾ ತಾಲೂಕು ಕಚೇರಿಗಳ ಮುಂದೆ ತಾಲೂಕು ಮಟ್ಟದಲ್ಲಿ ಒಂದು ಧರಣಿ ನಡೀಲಿಕ್ಕೆ ಉಂಟು. ಆಮೇಲೆ 23ನೇ ತಾರೀಕಿಗೆ 23ಕ್ಕೆ ಜಿಲ್ಲಾ ಮಟ್ಟದ ಒಂದು ರ್ಯಾಲಿ ನಡೀಲಿಕ್ಕೆ ಉಂಟು. ರ್ಯಾಲಿ ಮುಖಾಂತರ ನಮ್ಮ ಪ್ರದರ್ಶನವನ್ನು ಕೇವಲ ಮುಗೇರರ ಪ್ರಶ್ನೆಯಾಗಿ ಮಾತ್ರ ಉಳಿದಿಲ್ಲ, ಸಮಸ್ತ ಪರಿಶಿಷ್ಟ ಜಾತಿ ಪಂಗಡಗಳ ಇದು ಮುಖ್ಯವಾದ ವಿಷಯ. ಹಾಗಾಗಿ ಈ ಒಂದು ಘಟನೆಯಿಂದಾಗಿ ಜಿಲ್ಲೆಯ ಮತ್ತು ಪಕ್ಕದ ಜಿಲ್ಲೆಯ ಎಲ್ಲ SC/ST ಗಳು ಇವತ್ತು ಒಂದಾಗಿದ್ದಾರೆ. ಈ ವಿಚಾರದ ಬಗ್ಗೆ ನಾವೆಲ್ಲರೂ ಕೂಡ ಕೈ ಜೋಡಿಸತಕ್ಕಂತ ಸಂದೇಶ ಕೂಡ ಹೋಗಿದೆ. ಹಾಗಾಗಿ ನಾಡಿದ್ದು 10 ತಾರೀಕು ಮತ್ತು 23ನೇ ತಾರೀಕು ದಿವಸ ಕೂಡ ಈ ಜಿಲ್ಲೆಯ ಎಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಎಲ್ಲ ನಮ್ಮ ಸಮುದಾಯದವರು ಬರ್ತಾರೆ. ಮತ್ತೆ ಮುಖ್ಯವಾಗಿ ನಾವು ಹೇಳುವಂತದ್ದು ಏನು ಇಲ್ಲಿ ಮೊಲಬೇಟೆ ಆಡುವಂತಹ ಮುಗಿಯರು ಯಾರಿದ್ದಾರೆ ಅವರಿಗೆ ಮಾತ್ರ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಕೊಡಬೇಕು. ಮೀನುಗಾರ ಪ್ರವೃತ್ತಿಯ ಮುಗಿಯರು ಯಾರಿದ್ದಾರೆ ಅವರಿಗೆ ಈ ಹಿಂದೆ ಪ್ರವರ್ಗ 1ರಲ್ಲಿ ಕೊಡ್ತಾ ಇದ್ದರು, ಅದನ್ನೇ ಕೊಡ್ಬೇಕಂತಕ್ಕಂಥ ಒತ್ತಾಯ ನಮ್ಮದು. ಮತ್ತೆ ಏನು ಯಾರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಅದರಲ್ಲಿ ಕೇವಲ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡಂತವನಿಗೆ ಮಾತ್ರ ಅಲ್ಲ ಇಲ್ಲಿ ಶಿಕ್ಷೆ ಆಗುವಂತದ್ದು, ಅಧಿಕಾರಿಗಳಿಗೆ ಕೂಡ ಶಿಕ್ಷೆ ಆಗ್ಬೇಕು. ಇಲ್ಲಿ ಅದು VA ಇಂದ ಹಿಡಿದು RI ಇಂದ ಹಿಡಿದು ತಹಶೀಲ್ದಾರ್ ವರೆಗೂ ಕೂಡ ಶಿಕ್ಷೆ ಆಗಬೇಕು. ಆವಾಗ ಒಂದು ಎಲ್ಲ ಅಧಿಕಾರಿ ವರ್ಗ ಕೂಡ ಒಂದು ಎಚ್ಚರಿಕೆ ಇರುತ್ತೆ, ಸರ್ಕಾರ ಕೂಡ ಎಚ್ಚರಿಕೆ ಇರುತ್ತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾರು ಪಡ್ಕೊಂಡಿದ್ದಾನೆ ಅವನ ಮೇಲೆ ಮಾತ್ರ ಆಕ್ಷನ್ ಪ್ಲೇ ಆಗುವಂತದ್ದು. ಅವನು ಅಲ್ಲಿ ಬೇಲ್ ತಗೊಳ್ತಾನೆ ಹೈಕೋರ್ಟ್ ನಲ್ಲಿ, ಇಲ್ಲಿ ಬಂದು ಮತ್ತೆ ವಾಪಸ್ ಬಂದು ಮಾಡುವುದು ಅದನ್ನೇ. ಹಾಗಾಗಿ ಅಧಿಕಾರಿಗಳಿಗೆ ಕೇಸ್ ಬಿದ್ರೆ ಅವರ ಮೇಲೆ ಕಾನೂನು ಕ್ರಮ ಜಾರಿ ಆದ್ರೆ ಇದು ನಿಲ್ತದೆ ಒಂದು. ಮತ್ತೆ ಎರಡನೇದಾಗಿ ಏನಂತ ಹೇಳಿದ್ರೆ ಇನ್ನೊಂದು ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಅಂಗಾರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಅಂಗಾರ ಅವರೇ. ಈಗ ನಮ್ಮ ಇವತ್ತಿನ ಈ ಮಾತುಕತೆಯಲ್ಲಿ ಮೊಗೇರ ಸಂಘದ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಅವರ ಎಲ್ಲರ ಬೇಡಿಕೆ ಮತ್ತು ಅಹವಾಲು ಏನಂತ ಹೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮೂಲ ನಿವಾಸಿಗಳಾಗಿರುವಂತ ಮೊಗೇರ ಸಮುದಾಯದವರಿಗೆ SC ಅಂತ ಏನು ಅವರಿಗೆ ಜಾತಿ ಪ್ರಮಾಣ ಪತ್ರ ಈ ಹಿಂದಿನಿಂದಲೂ ಕೊಡ್ತಾ ಬರ್ತಾ ಇತ್ತು, ಅದನ್ನು ಇವಾಗ ಉತ್ತರ ಕನ್ನಡದ ಮೊಗೇರ ಏನು ಮೀನುಗಾರಿಕೆಯನ್ನು ಕುಲಕಸಬು ಮಾಡುವಂಥವರು ಕೂಡ ಎಷ್ಟೋ ಮಂದಿ ತಾವು ಕೂಡ ಈ ದಕ್ಷಿಣ ಕನ್ನಡದ ಭಾಗದ ಮೊಗೇರ ಸಮುದಾಯದವರೇ ಅಂತ ಹೇಳಿಕೊಂಡು ಸುಳ್ಳು ಪ್ರಮಾಣ ಪತ್ರ ತಗೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸಮುದಾಯಕ್ಕೆ ಸಿಗ್ತಾ ಇದ್ದ ಸೌಲಭ್ಯಗಳಿಂದ ನಮ್ಮ ಸಮುದಾಯದವರು ವಂಚಿತರಾಗ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಬರಬೇಕಾಗಿದೆ ಅಂತ ಅವರ ಅಹವಾಲು. ಈಗ ನೀವು ಯಾಕಂದ್ರೆ ನಿಮ್ಮ ಗಮನಕ್ಕೆ ಬಂದಿರುವಂತದ್ದೇ ಈ ವಿಚಾರ ಎರಡು ಕಡೆಯಿಂದ ಕೂಡ, ಉತ್ತರ ಕನ್ನಡ ಕಡೆಯಿಂದಲೂ ಮತ್ತು ದಕ್ಷಿಣ ಕನ್ನಡ ಕಡೆಯಿಂದಲೂ, ಏನು ಈಗ ಹೇಳಲಿಕ್ಕೆ ಬಯಸ್ತೀರಿ ಸರ್? ಈಗ ನಾನು ಹೇಳಲಿಕ್ಕೆ ಇಷ್ಟಪಡುವಂತದ್ದು, ನಾನು ನೋಡಿ ಈಗ ಮೊಗೇರ ಜಾತಿಗೆ ಸೇರಿದವ, ಖಂಡಿತ ನಾನೇ ಸ್ವತಃ ಮೊಗೇರ ಜಾತಿ ಸೇರಿದವ. ಅದೇ ಧೈರ್ಯ ಅವರಿಗೆ. ಈಗ ನಮ್ಮ ಆಚಾರ ವಿಚಾರ ಬೇರೆ, ಮತ್ತೆ ಮೊಗವೀರರ ಆಚಾರ ವಿಚಾರನೆ ಬೇರೆ. ಹೌದು. ಈಗ ಆ ರೀತಿಯಲ್ಲಿ ತಪ್ಪು ಮಾಡಿದ ಯಾರಂದ್ರೆ ಅದು ಯಾರೇ ಬೇಕಾಗ್ಲಿ, ಅದು ಇಲಾಖೆ ಅಧಿಕಾರಿಗಳು. ಇಲಾಖೆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು. ಮೈನ್ ಇರುವಂತದ್ದು ಹೌದು ಹೌದು ಅದು ಯಾರೇ ಇರ್ಬೋದು. ಈಗ ನಾನು ಕೂಡ ಸುಳ್ಳು ದಾಖಲೆ ಮಾಡಿಕೊಂಡ್ರೆ ಅದಕ್ಕೆ ಯಾರು ಹೊಣೆಗಾರರು? ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೊಣೆ. ಹೌದು ಹೌದು ಅವರ ಮೇಲೆ ಆಕ್ಷನ್ ತಗೊಳ್ಬೇಕು. ಹೌದು 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 ಹೌದು. ಈಗ ಎಲ್ಲರೂ ಕೇಳ್ತಾರೆ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಸರ್ ಖಂಡಿತ ನೀವು ಹೇಳಿದಂತ ಮಾತು ಭಾರಿ ಸ್ಪಷ್ಟ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಇಲಾಖಾ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಜಾತಿ ಪ್ರಮಾಣ ಪತ್ರ ಕೊಡೋದು ಸರಿಯಲ್ಲ. ಈಗ ಉತ್ತರ ಕನ್ನಡದ
ಕಾರವಾರ ಸುತ್ತಮುತ್ತಲ ಉತ್ತರ ಕನ್ನಡದ ಅಲ್ಲಿರುವಂಥ ಮೊಗೇರ ಸಮುದಾಯದವರು ನಾವು ಕೂಡ SC ಸಮುದಾಯದವರು ನಮಗೆ ಕೂಡ ಕೊಡಿ ಅಂತ ಪ್ರಮಾಣ ಪತ್ರ ಕೊಡಿ, ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರು ಯಾವತ್ತೂ ಕೂಡ ಅಸ್ಪೃಶ್ಯತೆಯ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿದವರೇ ಅಲ್ಲ. ಅವರು ಕೇಳುವುದು ಎಷ್ಟರ ಮಟ್ಟಿಗೆ ಸರಿ? ಜನ ಕೇಳುವುದು ಎಲ್ಲರೂ ಕೇಳ್ಬೋದು, ಆದ್ರೆ ಕೊಡುವಾಗ ಇಲಾಖೆ ಅಧಿಕಾರಿಗಳು ಏನು ಮಾಡಬೇಕು ಅಂತ. ಈಗ ಸರ್ಕಾರ ಸೌಲಭ್ಯ ತಗೊಳ್ಳಿಕ್ಕೆ ಬೇಕಾಗಿ ಎಲ್ಲರೂ ಪ್ರಯತ್ನ ಮಾಡ್ಬೋದು. ಹೌದು, ಆದ್ರೆ ಅವರು ಹಾಗಾದ್ರೆ ಅವರು ನೀವು ಅಂದ್ರೆ ಮೊಗೇರ ಸಮುದಾಯ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮೊಗೇರ ಸಮುದಾಯದವರೇ ಮೂಲ ಮೊಗೇರ ಅವರು ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದವರು ಅಂತ ನೀವು ಹೇಳುವಂತಹದ್ದು. ಎಸ್ ಎಸ್ ಹೌದು. ಇದರ ಬಗ್ಗೆ ಒಂದು ಕೊನೆಯದಾಗಿ ಸರ್, ಇದರ ಬಗ್ಗೆ ಆಚೆ ಕಡೆ ಉತ್ತರ ಕನ್ನಡದಲ್ಲಿ ಒಂದಷ್ಟು ಜನಪ್ರತಿನಿಧಿಗಳು ಅಲ್ಲಿಯ ಮೊಗೇರ ಸಮುದಾಯದವರ ಬೆಂಬಲಕ್ಕೆ ನಿಂತಿದ್ದಾರೆ. ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮೊಗೇರ ಸಮುದಾಯದ ಪರವಾಗಿ ನೀವು ಕೂಡ ಇದ್ದೀರಿ. ಅವರೆಲ್ಲ ಹೇಳ್ತಾರೆ ಈಗ ಹೇಳಿದ್ರು ಕೂಡ. ಈಗ ಯಾರು ಬೇಕಾದ್ರೆ ಬೆಂಬಲಕ್ಕೆ ನಿಲ್ಬಹುದು, ಆದ್ರೆ ಮೂಲ ಯಾವ್ದು ಅಂತ ಅರ್ಥ ಮಾಡಿಕೊಳ್ಳಬೇಕು, ಅದಕ್ಕೆ ಸಪೋರ್ಟ್ ಮಾಡ್ಬೇಕಷ್ಟೇ. ಬಂತು ಹಾಗಾದ್ರೆ ಎಲ್ಲರ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೀವು ಸ್ವಲ್ಪ ದೊಡ್ಡ ಸರದಲ್ಲಿ ಧ್ವನಿ ಎತ್ತಬೇಕಂತ ಅವ್ರದ್ದು ಬೇಡಿಕೆ ಉಂಟು ಸರ್. ನಿಮ್ಮ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮೊಗೇರರ ಪರವಾಗಿ ನೀವು ಗಟ್ಟಿಯಾಗಿ ಸದನದಲ್ಲಿ ಧ್ವನಿ ಎತ್ತಬೇಕು ಅಂತ ಅವ್ರದ್ದು ಬೇಡಿಕೆ. ಅಲ್ಲ, ಅವರ ಬೇಡಿಕೆ ಪ್ರಶ್ನೆ ಇಲ್ಲ, ನಾವು ಸ್ಪಷ್ಟವಾಗಿದ್ದೇವೆ. ನಮ್ಮಲ್ಲಿ ಅದರ ಬಗ್ಗೆ ಯಾರು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾರಿಗೆ ನ್ಯಾಯ ಸಿಗಬೇಕು ಅವ್ರು ನ್ಯಾಯ ಸಿಗಬೇಕು ಅಷ್ಟೇ. ಅಂದ್ರೆ ಈಗ ಮಂಗಳೂರು ಉಡುಪಿಯ ಮೊಗೇರ ಸಮುದಾಯದವರೇ ಹೇಳುವಂತದ್ದು, ನಮ್ಮ ಪ್ರತಿನಿಧಿಯಾಗಿರುವ ಅಂಗರವರು ನಮಗೆ ಈಗ ಆಶಾಕಿರಣವಾಗಿರುವವರು, ಅವರು ಸ್ವಲ್ಪ ಸದನದಲ್ಲಿ ಮಾತಾಡಿದ್ರೆ ನಮಗೆ ಸ್ವಲ್ಪ ಪ್ರಯೋಜನ ಆಗಬಹುದು ಅಂತ. ಅವರು ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ. ನಮಗೆ ಜಾತಿಯ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ, ನಾವೆಲ್ಲ ಕೂಡ ಅದನ್ನು ಅನುಭವಿಸಿ ಬಂದವರು. ಹೌದು. ಆಗಿದ್ದ ಕಾರಣ ಅದರ ಬಗ್ಗೆ ಯಾರು ಹೇಳುವಂತ ಅವಶ್ಯಕತೆ ಇಲ್ಲ. ಅಲ್ಲ, ಅದು ಪ್ರಶ್ನೆ ನಿಮ್ಗೆ ತಪ್ಪಾಗಿ ತಿಳ್ಕೊಂಡ್ರೇನು. ಈಗ ಮಂಗಳೂರಿನ ಮತ್ತು ಉಡುಪಿಯ ಮೊಗೇರ ಸಂಘದವರು ಹೇಳುವಂತದ್ದು ಅಂಗರವರು ನಮ್ಮ ಸಮುದಾಯದವರೇ ಈಗ ಉಂಟಾಗಿರುವ ಈ ಗೊಂದಲವನ್ನು ಸಂಪೂರ್ಣವಾಗಿ ನಿವಾರಿಸುವ ನಿಟ್ಟಿನಲ್ಲಿ, ಈ ಗೊಂದಲ ಇದೆ ಅಲ್ವಾ, ಉತ್ತರ ಕನ್ನಡದಲ್ಲಿರುವ ಮೊಗೇರರು ಕೂಡ ನಾವು ಕೂಡ ಅದೇ ಮಂಗಳೂರಿನ ಅಥವಾ ಅದೇ ಸುಳ್ಯದ ಮೊಗೇರರು ಅಂತ ಹೇಳಿಕೊಂಡು ಜಾತಿ ಪ್ರಮಾಣ ತಗೊಳ್ತಾ ಇದ್ದಾರೆ. ಇಂಥ ಗೊಂದಲದ ನಡುವೆ ಸುಳ್ಯದ ಈ ಅಂಗರರು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದೇ ಆದರೆ ಈಗ ಉತ್ತರ ಕನ್ನಡದ ಮೊಗವೇರರು ಅವರು ಯಾವತ್ತೂ ಅಸ್ಪೃಶ್ಯರಾಗಿರಲಿಲ್ಲ. ನಾವು ಅನ್ಟಚಬಲ್ಸ್ ಆದವರು ಮತ್ತು ನಮ್ಮ ಕುಲಕಸುಬು ಬೇರೆ, ಅವರ ಕುಲಕಸುಬು ಬೇರೆ, ನಮ್ಮ ಆರಾಧನಾ ಕ್ರಮ ಬೇರೆ, ಅವರ ಆರಾಧನಾ ಕ್ರಮ ಬೇರೆ. ಸೊ ಇದನ್ನು ಸ್ವಲ್ಪ ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ಸ್ಪಷ್ಟಪಡಿಸಿದ್ದರೆ. ಎಸ್ ಸರ್. ಅಲ್ಲ, ಅವರಿಗೆ ಯಾರಿಗೆಲ್ಲ ಗೊತ್ತಿಲ್ಲ. ಹೀಗಾಗಿ ನಾವು ಸಮಾಜ ಕಲ್ಯಾಣ ಸಚಿವರಲ್ಲಿ ಆ ತಂದೆಗಳು ಬಂದಿದ್ದಾರೆ, ನಾವು ಮಾತಾಡಿದ್ದೇವೆ. ಹೀಗಾಗಿ ಮಾತಾಡಿ ಆಗಿದೆ ಅಲ್ಲ. ಎಸ್ ಹಾಗಾದ್ರೆ ನೀವು ಮಾತಾಡಿ ಆಗಿದ್ದಾರೆ. ಹಾಗಾದ್ರೆ ಖಂಡಿತ ಅವರು ಏನು ನಿಮ್ಮ ಊರಿನ ಮೊಗೇರರು ಧೈರ್ಯದಿಂದ ಇರಬಹುದು. ಥ್ಯಾಂಕ್ ಯು. ಎಸ್ ಅದೇ ಬೇಕಾಗಿರೋದು ಸರ್, ಅದೇ ಬೇಕಾಗಿರೋದು. ಅದನ್ನು ನಾವು ಧೈರ್ಯದಿಂದ ನಮ್ಮ ಇವತ್ತಿನ ಹೊಸ ಪೀಳಿಗೆಯ ಯುವಕರಿಗೆ ಅದನ್ನು ಧೈರ್ಯದಲ್ಲಿ ಹೇಳಿದ್ರೆ ಖಂಡಿತ ಸಾಕು, ಅಷ್ಟು ಹೇಳಿದರೆ ಸಾಕು. ಥ್ಯಾಂಕ್ ಯು ಸರ್. ಎಸ್, ನಾನೇನು ಮಾತುಕತೆ ಮುಗಿಸುವಂಥ ಹಂತದಲ್ಲಿ ಕಾಲ್ಗೆ ಸಿಕ್ಕಿದ ನಾವು ಆಗಾಮಿ ಪ್ರಯತ್ನ ಮಾಡಿದ್ದೆವು. ಅಂಗರವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದವನ್ನು ಅಂಗರವರಿಗೆ ಅರ್ಪಿಸ್ತೇನೆ. ಸಚಿವರು ಮತ್ತು ಸುದೀರ್ಘ ಕಾಲ MLA ಆಗಿ ಕೂಡ ಸುಳ್ಯದ MLA ಆಗಿ ಕೂಡ ಪ್ರತಿನಿಧಿಸ್ತಾ ಇದ್ದವರು. ಎಸ್, ಅವರು ಹೇಳುವಂಥದ್ದು ನಮ್ಮ ನಿಲುವುಗಳು, ನಮ್ಮ ಅಭಿಪ್ರಾಯಗಳು ಭಾರಿ ಸ್ಪಷ್ಟ ಆಗಿದೆ. ಹಾಗಾಗಿ ನಮಗೆ ತಕರಾರಿಲ್ಲ. ಆಚೆ ಕಡೆಯಿಂದ ಯಾರು ಈಗ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರಲ್ಲ, ಅದು ಕೊಡದಂತೆ ನೋಡಿಕೊಳ್ಳಬೇಕು. ಕಂದಾಯ ಅಧಿಕಾರಿಗಳು ಯಾರು ಕೊಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳುವಂತ. ಈಗ ಅಶೋಕ್ ಅವರು ಕೂಡ ಆಗೊಂದು ಪ್ರಶ್ನೆ ಎತ್ತಿದಾರಲ್ಲ, ಪ್ರಮಾಣ ಪತ್ರವನ್ನು ಬೇಕಾಬಿಟ್ಟಿಯಾಗಿ ಕೊಡ್ತಾ ಇರುವಂತ ವ್ಯವಸ್ಥೆಯ ಮೇಲೆ ಒಂದು ಕ್ರಮ ತಗೊಳ್ಬೇಕು. ಖಂಡಿತ ಅವರು ಶಾಸಕರು ಹೇಳಿದ ವಿಚಾರ ಕೂಡ ಸ್ಪಷ್ಟನೆ. ಯಾಕಂತ ಹೇಳಿದ್ರೆ ತೆಕ್ಕೊಳ್ಳುವವನಿಗಿಂತ ಕೊಡುವವನು ಬಹಳ ಪ್ರಾಮುಖ್ಯ ಆಗ್ತಾನೆ ಇಲ್ಲಿ. ಯಾಕಂದ್ರೆ ಇಲಾಖಾ ಅಧಿಕಾರಿಗಳ ಮೇಲೆ ಒಂದು ದಂಡ
ಪ್ರಯೋಗ ಮಾಡಿದ್ರೆ ಅಥವಾ ಏನಾದ್ರೂ ಒಂದು ಅವರ ಮೇಲೆ ಕಾನೂನು ಕ್ರಮ ಜಾರಿಯಾದ್ರೆ ಬಹುಶಃ ಇದು ನಿಲ್ಲಿಕ್ಕೆ ಒಂದು ಅವಕಾಶ ಆಗ್ಬಹುದು, ನಿಲ್ಲಿಕ್ಕೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜಾರಿ ಆದದನ್ನು ನಾವು ಕೇಳಲೇ ಇಲ್ಲ. ಒಂದು FIR ಆಗಿಬಿಡುತ್ತೆ, ಮತ್ತೆ ಹೈಕೋರ್ಟ್ಗೆ ಹೋಗಿ ಬೇಲ್ ತರ್ತಾರೆ, ಮತ್ತೆ ಇಲಾಖೆಯಲ್ಲೇ ಮತ್ತೆ ಸೇರ್ಕೊಳ್ತಾರೆ, ಅವರು ಸೇರ್ಕೊಳ್ತಾರೆ. ಆದ್ರೆ ಇಲ್ಲಿ ಅವರ ಮೇಲೆ ಕ್ರಮ ಆಗುದಿಲ್ಲ. ಮತ್ತೆ ಒಂದು 4 ದಿವಸ ಇರ್ತದೆ, ಜ್ವಲಂತ ಸಮಸ್ಯೆ ಇರ್ತದೆ, ಮತ್ತೆ ಎಲ್ಲರೂ ಕೂಡ ಮರ್ತ್ಕೊಳ್ತಾರೆ ಅದನ್ನ. ಆಮೇಲೆ ಮತ್ತೆ ಹಿಂದಿನ ಪರಂಪರೆ ಮತ್ತೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅವರ ಮೇಲೆ ಆಕ್ಷನ್ ಆಗಬೇಕು. ಮತ್ತೆ ಸಚಿವರೇ ಹೇಳಿದಾಗ ಅವ್ರು ಹೇಳಿದ್ರು ನಾವು ಒಂದು ಧೃತಿ ಕೆಡುವಂತ ಅಗತ್ಯ ಇಲ್ಲ. ನಾವ್ ಹೇಳುವಂತದ್ದು, ನಾವು ಧೃತಿ ಕೆಡದೇ ಇರ್ಲಿಕ್ಕೆ ಇವರು ಕೂಡ ಸದನದ ಒಳಗಡೆ ಮಾತಾಡಬೇಕು. ಅದು ಈ ರಾಜ್ಯದ ಒಂದು 6 ಕೋಟಿ ಕನ್ನಡಿಗರು, ಅದರಲ್ಲಿ ಬಹಳ ಮುಖ್ಯವಾಗಿ ಈ ಭಾಗದ ಮುಗೆಯರು ಗಮನಿಸ್ತಾರೆ. ನಮ್ಮ ಪರವಾಗಿ ಇರ್ತಕ್ಕಂತ ಏಕೈಕ ಸಚಿವರು ಇವತ್ತು ನಮ್ಮ ಪಾಲಿನ ಆಶಾಕಿರಣ, ನಮಗೆ ಅವರು ಧೈರ್ಯದಾತರು. ಹಾಗಾಗಿ ಅವರೊಂದು ಏನಾದ್ರು ಸದನದಲ್ಲಿ ಮಾತಾಡಿದ್ರೆ ಅದಕ್ಕೆ ಹೆಚ್ಚು ಬೆಲೆ ಬರುತ್ತೆ. ಈ ದೃಷ್ಟಿಯಿಂದ ಅವರು ಮಾತಾಡಬೇಕಿತ್ತು. ನಾನು ಬಹುಶಃ ಕಾಣಲಿಲ್ಲ ಅವ್ರು ಮಾತಾಡಿದ್ದು. ಮತ್ತೆ ಅವರು ಬಹಳ ಸ್ಪಷ್ಟವಾಗಿ ಕೂಡ ಅಲ್ಲಿ ಹೇಳಲಿಲ್ಲ, ಅಲ್ಲಿ ಉತ್ತರ ಕನ್ನಡದ ಮೊಗೆಯರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳುವಾಗ. ಹಾಗಾಗಿ ಈ ಜಿಲ್ಲೆಯ ಮುಗಿಯರ ಪರವಾಗಿ ನಾನಿದ್ದೇನೆ ಅಂತಕ್ಕಂಥ ಎದೆ ತಟ್ಟಿ ಹೇಳುವಂತ ಸಚಿವರು ಬೇಕು ನಮಗೆ. ನಾನಿದ್ದೇನೆ ಇಲ್ಲ ಮುಗಿಯರ ಪರವಾಗಿ, ನಾನು ಕೂಡ ಒಬ್ಬ ಮುಗಿಯರ, ನಾನು ಇದ್ದೇನೆ ನಿಮ್ಮ ಪರವಾಗಿ ಅಂತಕ್ಕಂಥ ಒಂದು ಬಹಿರಂಗವಾದಂತಹ ಒಂದು ಧೈರ್ಯದ ಮಾತು ಅವರಿಂದ ಬರಬೇಕು. ಧೈರ್ಯಕ್ಕೆ ಬಹುಶಃ ಮುಂದಕ್ಕೆ ಧೈರ್ಯಕ್ಕೆ ಬರಬಹುದು ಅಂತ ನಾವು ಆಶಯವನ್ನು, ಆಶಾಭಾವಿಗಳಾಗುವ ನಾವು, ನಿರಾಶೆ ಬೇಡ. ಖಂಡಿತ ನಾನು ಈ ಸಂದರ್ಭದಲ್ಲಿ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಒಂದಷ್ಟು ವಿಚಾರಗಳು ಇಲ್ಲಿ ನೋಡ್ತಾ ಇರುವಂಥ ವೀಕ್ಷಕರಿಗೆ ಇಲ್ಲಿ ಸ್ಪಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಮೊಗೇರ ಸಮುದಾಯ ಈ ದಕ್ಷಿಣ ಕನ್ನಡ ಮತ್ತು ಈ ಉಡುಪಿ ಜಿಲ್ಲೆಯ ಮೂಲ ನಿವಾಸಿಗಳು, ಮತ್ತು ಒಂದು ಕಾಲದಲ್ಲಿ ಹಳೆಯ ಕಾಲದಲ್ಲಿ ಅಸ್ಪೃಶ್ಯತೆಯ ನೋವನ್ನು ಉಂಡವರು. ಆ ಕಾರಣಕ್ಕಾಗಿ ಏನು ಎಸ್ ಸಿ ಒಂದು ಪಟ್ಟಿಯಲ್ಲಿ ಕೂಡ ಅವರು ಏನು ಸೇರ್ಪಡೆಯಾದರು ಮತ್ತು ಆ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಒಂದಷ್ಟು ಕ್ರಮಗಳನ್ನು ತೆಕ್ಕೊಂಡಿತ್ತು ಅಂತ. ತಮ್ಮ ಸಮುದಾಯದ ಹೆಸರು ಕೂಡ ಮೊಗೇರ ಅಂತ ಇದೆ ಅಂತ ಒಂದೇ ಕಾರಣಕ್ಕೆ ಆಚೆ ಉತ್ತರ ಕನ್ನಡದವರು 56ರಿಂದ 20 ವರ್ಷ ಇಲ್ಲ ಅಲ್ಲಿ ಸ್ಪಷ್ಟ ಸರ್. 76ರ ನಂತರ ಅವರು ಕೂಡ ಸೌಲಭ್ಯಗಳನ್ನು ಪಡ್ಕೊಳ್ಳುವ ಸಲುವಾಗಿ ತಮ್ಮನ್ನು ಕೂಡ SC ಅಂತ ಸರ್ಟಿಫಿಕೇಟ್ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಈಗ ನೀವು ಹೇಳಿದಾಗೆ ಅದರ ಮೇಲೆಲ್ಲ ಕ್ರಮಗಳಾಗಿದೆ. ಆಕ್ಚುಲಿ ಅವರು ಪ್ರವರ್ಗ 1ರಲ್ಲಿ ಬರುವವರು, ಕ್ಯಾಟಗರಿ 1ರಲ್ಲಿ ಬರುವವರು. ನಾನು ಈ ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತೇನೆ. ದೇವದಾಸ್ ಸರ್ ಏನಾದರೂ ಹೇಳಲಿಕ್ಕೆ 30 ಸೆಕೆಂಡ್ ಅಲ್ಲಿ ಹೇಳಿ ಮುಗಿಸಿ. ಕೊನೆಯದಾಗಿ ಈಗ ಇಲ್ಲಿ SC ಅಲ್ಲಿ ಕೂಡ ಏನು ಮೊಗೇರ ಅಂತ ಇದೆ, ಈ ಹಿಂದುಳಿದ ಪ್ರವರ್ಗ 1ರಲ್ಲಿ ಮೊಗೇರ ಅಂತ ಇದೆ. ಈ ಕನ್ಫ್ಯೂಷನ್ಸ್ ಅನ್ನ ಕ್ಲಿಯರ್ ಮಾಡಬೇಕು. ಸರ್ಕಾರ ಮಾಡಬೇಕು. ಸರ್ಕಾರ ಮಾಡಬೇಕಾದ್ರೆ ಒಂದು ಹಂತದಲ್ಲಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಮಾಡಿದೆ. ಉತ್ತರ ಕನ್ನಡದ ಮೊಗೇರರು ಯಾರು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮೊಗೇರರು ಯಾರು, ಅವರ ಆರಾಧನೆ, ಆಚರಣೆ, ಕುಲಕಸುಬು ಮತ್ತೆ ವೈವಾಹಿಕ ಸಂಬಂಧಗಳನ್ನೆಲ್ಲವನ್ನು ಕುಲಶಾಸ್ತ್ರೀಯ ಅಧ್ಯಯನ ನಮ್ಮ ಮುಂದೆ ಇಟ್ಟಿದೆ. ಆದ್ರೂ ಕೂಡ ಇಂತ ಒಂದು ಗೊಂದಲ ಬಂದಿರುವಾಗ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಕ್ಲಿಯರ್ ಮಾಡಿ ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು, ಅದನ್ನು ಸರಿಪಡಿಸಲಿಕ್ಕೆ. ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಒಂದು ಮನವರಿಕೆ ಮಾಡಬೇಕಂತ. ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದ ಎಂ ದೇವದಾಸ್ ಅವರಿಗೆ, ಪ್ರಧಾನ ಸಂಚಾಲಕರು, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಮನ್ವಯ ಸಂಘಟನೆಗಳ ಸಮನ್ವಯ ಸಮಿತಿ. ಸರ್ ಧನ್ಯವಾದಗಳು. ಅದೇ ರೀತಿಯಾಗಿ ಸೀತಾರಾಮ್ ಕೊಂಚಾಡಿ ಅವರು, ಅಧ್ಯಕ್ಷರು, ಮಂಗಳೂರು ತಾಲೂಕು ಮೊಗೇರರ ಸಂಘ. ಧನ್ಯವಾದಗಳು ಸರ್. ಅಶೋಕ್ ಕೊಂಚಾಡಿ ಅವರು, ಪ್ರಧಾನ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಮನ್ವಯ ಸಂಘಟನೆಗಳ ಸಮನ್ವಯ ಸಮಿತಿ. ಧನ್ಯವಾದಗಳು. ಅದೇ ರೀತಿ ತಮಗೂ ನಮ್ಮ ಈ ಪರಿಶಿಷ್ಟ ಜಾತಿ ಮೊಗೇರ ಸಮುದಾಯದ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ, ಈ ಜಾತಿ ಬಗ್ಗೆ ಎಲ್ಲಿ ಗೊಂದಲ ಆಗಿದೆ ಅಂತ ಸ್ಪಷ್ಟ ನಿಲುವನ್ನು ಮತ್ತೆ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ನಮಗೆ ವಿವರವಾಗಿ ಮಾಹಿತಿ ಕೊಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಜನರಿಗೂ ಅದರ ಪ್ರವರ್ತಕರಿಗೂ ತಮಗೂ ಎಲ್ಲರಿಗೂ ನಾನು ನಮ್ಮ ಮೊಗೇರ ಸಮುದಾಯದ ಪರವಾಗಿ ಹಾಗೂ ನಮ್ಮ ದಲಿತ ಸಂಘಟನೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.